ಎಲ್ಲ ಆತ್ಮೀಯ ಮಾಧ್ಯಮದ ಮಿತ್ರರಿಗೆ ನನ್ನ ವಂದನೆಗಳನ್ನು ಸಲ್ಲಿಸ್ತಾ ರಾಜ್ಯ ಮತ್ತು ದೇಶದಲ್ಲಿ ಇತ್ತೀಚೆಗೆ ಕೇಂದ್ರ ಸರ್ಕಾರ ಪ್ರಮುಖವಾದಂಥ 2 ವಿಧೇಯಕಗಳನ್ನು ತರ್ತಕ್ಕಂಥ ನಿಟ್ಟಿನಲ್ಲಿ ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ವಿಶೇಷವಾಗಿ CAA ಮತ್ತು NRCಯ ವಿಧೇಯಕಗಳನ್ನು ಜಾರಿಗೆ ತರತಕ್ಕಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಈ ಒಂದು ಬೆಳವಣಿಗೆ ಏನಿದೆ, ಇದರ ಒಂದು ವಿಧೇಯಕಗಳ ವಿರುದ್ಧ ದೇಶದಾದ್ಯಂತ ಇವತ್ತು ಪ್ರತಿಭಟನೆಗಳೇನು ನಡೀತಾ ಇದ್ದಾವೆ. ಅದಕ್ಕೆ ಹಲವಾರು ರೀತಿಯ ವ್ಯಾಖ್ಯಾನಗಳು ಬರ್ತಾ ಇದ್ದಾವೆ. ಕೆಲವು ರಾಜಕೀಯ ಪಕ್ಷಗಳು ದೇಶದಲ್ಲಿ ಬೆಂಕಿಯನ್ನು ಹಚ್ಚತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಸುದ್ದಿಗಳನ್ನು ಕೊಡ್ತಕ್ಕಂಥದ್ದನ್ನು ನಾನೇನು ಗಮನಿಸಿದ್ದೇನೆ. ಕರ್ನಾಟಕ ರಾಜ್ಯ ಮೊದಲಿಂದಲೂ ಅತ್ಯಂತ ಶಾಂತಿ ಪ್ರಿಯವಾದಂಥ ರಾಜ್ಯ ಇದೆ. ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಸರ್ವ ಜನಾಂಗದ ಶಾಂತಿಯ ತೋಟ ಅಂತಕ್ಕಂಥ ನಮ್ಮ ಒಂದು ನಾಡಗೀತೆಯಲ್ಲಿ ಯಾವೊಂದು ನಮ್ಮ ಸಂಸ್ಕೃತಿಯ ಬಗ್ಗೆ ಹೇಳಿದ್ದಾರೆ. ಆಚರಣೆಯಲ್ಲೂ ನಾವು ಅದೇ ರೀತಿಯಲ್ಲಿ ಇರ್ತಕ್ಕಂಥ ಒಂದು ರಾಜ್ಯ ಇದೆ. ಇಂಥ ಒಂದು ರಾಜ್ಯದಲ್ಲಿ ಈ ಒಂದು CAA ಮತ್ತು NRC ವಿಷಯದಲ್ಲಿ ಪ್ರತಿಭಟನೆಯನ್ನು ಮಾಡ್ತಕ್ಕಂಥದ್ದಕ್ಕೆ ಈ ಒಂದು ವಿಧೇಯಕಗಳ ವಿರೋಧವನ್ನು ವ್ಯಕ್ತಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ರಾಜ್ಯದ ನಾನಾ ಮೂಲೆಯಲ್ಲಿ ಈ ಪ್ರತಿಭಟನೆಗಳನ್ನು ಮಾಡ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ. ಬಹುಶಃ ನಿಮ್ಮ ಗಮನಕ್ಕೆ ನಾನು ತರ್ತಕ್ಕಂಥದ್ದು, ಈ ವಿಧೇಯಕವನ್ನ 2 ಸದನಗಳಲ್ಲಿ ಒಪ್ಪಿಗೆ ಪಡೆದ ನಂತರ ಮೊದಲನೇ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ 13ನೇ ತಾರೀಕು ಗುಲ್ಬರ್ಗಾದಲ್ಲಿ ಒಂದು ಪ್ರತಿಭಟನಾ ರ್ಯಾಲಿ ನಡೀತದೆ. ಸುಮಾರು 8-10 ಸಾವಿರ ಅಲ್ಲಿಯ ಒಂದು ಪ್ರಜೆಗಳು, ನಾಗರಿಕರ ಒಂದು ಪ್ರತಿಭಟನೆ ಏನಿದೆ ಅತ್ಯಂತ ಶಾಂತಿಯುತವಾಗಿ ಗುಲ್ಬರ್ಗಾದಲ್ಲಿ ನಡೆದಂಥದ್ದು ನಮ್ಮ ಕಣ್ಮುಂದೆ ಇದೆ. ಯಾವುದೇ ರೀತಿಯ ಸಾರ್ವಜನಿಕ ಆಸ್ತಿಗಳಿಗೆ ಧಕ್ಕೆ ಬರದೇ ಇರತಕ್ಕಂಥ ರೀತಿಯಲ್ಲೇ ಪ್ರತಿಭಟನೆ ನಡೀತು. ನಾನು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನಲ್ಲಿ ನಿನ್ನೆ ಸಾಯಂಕಾಲದವರೆಗೆ ಕರ್ಫ್ಯೂನ ವಿಧಿಸಿದ್ರು. ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಕರ್ಫ್ಯೂನನ್ನು ನಾವು ಲಿಫ್ಟ್ ಮಾಡ್ತಾ ಇದ್ದೇವೆ. 144 ಸೆಕ್ಷನ್ ಮುಂದುವರಿಸ್ತೀವಿ ಅಂತಕ್ಕಂಥ ಒಂದು ನಿನ್ನೆ ಮುಖ್ಯಮಂತ್ರಿಗಳು ಇಲ್ಲಿ ಬಂದಾಗ ಹೇಳಿಕೆ ಕೊಟ್ಟಂಥದ್ದನ್ನು ಗಮನಿಸಿದ್ದೆ ನಾನು. ಅದರ ಹಿನ್ನೆಲೆಯಲ್ಲೇ ಇವತ್ತಿನ ದಿನ ನಾನು ಬೆಳಗ್ಗೆ ಕರ್ಫ್ಯೂವನ್ನು ಇವತ್ತು ರಿಲ್ಯಾಕ್ಸ್ ಮಾಡಿರ್ತಕ್ಕಂಥ ಇಂಗ್ಲೆಂಡ್ನಲ್ಲಿ ಇಲ್ಲಿ ನಡೆದಿರ್ತಕ್ಕಂಥ ಘಟನೆಯ ವಾಸ್ತವಾಂಶ ಏನು ಅಂತಕ್ಕಂಥದ್ದನ್ನು ಅರಿಲಿಕ್ಕೋಸ್ಕರವಾಗಿ ಬಂದೆ. ಇದರಲ್ಲಿ ನಾನು ಯಾವುದೇ ರೀತಿಯ ರಾಜಕೀಯವನ್ನು ಬೆರೆಸಬೇಕು ಅಂತ ಬಂದಿಲ್ಲ. ಮೊದಲಿಂದಲೂ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಅದರಲ್ಲೂ ಕರಾವಳಿ ಬೆಲ್ಟಲ್ಲಿ ಕೋಮು ಗಲಭೆಗಳಿಗೆ ದೊಡ್ಡ ಮಟ್ಟದ ಚಿತಾವಣೆ ನಡೆಸ್ತಕ್ಕಂಥದ್ದು ಇಲ್ಲಿಯವರೆಗೆ ನಾವೇನು ಕಾಣ್ತಾ ಇದ್ದೀವಿ. ಆದರೆ ಇವತ್ತಿನ ಈ ಒಂದು ಘಟನೆ ಏನಿದೆ, ಇಲ್ಲಿ ಕೋಮು ಗಲಭೆಯ ಪ್ರಶ್ನೆ ಇಲ್ಲ. ಇಲ್ಲಿ ಸಾರ್ವಜನಿಕರು ಮತ್ತು ಪೊಲೀಸ್ ಇಲಾಖೆಯ ನಡುವೆ ನಡೆದಿರತಕ್ಕಂಥ ಒಂದು ಘರ್ಷಣೆ ಇದು ಅಂತಕ್ಕಂಥ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬೆಳಗ್ಗೆಯಿಂದ ಹಲವಾರು ಪ್ರದೇಶಗಳಿಗೆ ಏನು ಭೇಟಿ ಕೊಟ್ಟಿದ್ದೇನೆ. ಗೋಲಿಬಾರ್ನಲ್ಲಿ ಮೃತಪಟ್ಟಿರ್ತಕ್ಕಂಥ 2 ಕುಟುಂಬದ ಮನೆಗೆ ಹೋಗಿ ಸಾಂತ್ವನವನ್ನು ಹೇಳ್ತಕ್ಕಂಥ ಒಂದು ಕೆಲಸವನ್ನು ಏನು ಮಾಡಿದ್ದೇನೆ. ಆಸ್ಪತ್ರೆಗಳಿಗೆ ಭೇಟಿ ಕೊಟ್ಟು
ಇನ್ನೂ ಸುಮಾರು 6 ರಿಂದ 7 ಜನಕ್ಕೆ ಬುಲೆಟ್ನ ಏಟು ಬಿದ್ದು ಇವತ್ತು ಜೀವನ್ಮರಣದ ಪ್ರಶ್ನೆಯಲ್ಲಿದ್ದಾರೆ. ಅಲ್ಲಿ ಇದರ ಬಗ್ಗೆ ಯಾರು ಮಾಹಿತಿಗಳನ್ನು ಕೊಡಲೇ ಇಲ್ಲ. ಇಲ್ಲಿ 2 ಗೋಲಿಬಾರ್ನಲ್ಲಿ ನಿಧನರಾಗಿರ್ತಕ್ಕಂಥ ಸುದ್ದಿಯನ್ನು ಹೊರತುಪಡಿಸಿ ಬಹುಶಃ ಈ ಕ್ಷಣದವರೆಗೆ ಇಲ್ಲಿ ಬುಲೆಟ್ ಇಂದ ಏಟಾಗಿರ್ತಕ್ಕಂಥ ಹಲವಾರು ಸಾರ್ವಜನಿಕರು ಇವತ್ತೇ ಆಸ್ಪತ್ರೆಯಲ್ಲಿದ್ದಾರೆ. ಅದರ ಬಗ್ಗೆ ಇಲ್ಲಿಯವರೆಗೆ ಯಾವುದೇ ರೀತಿಯ ನಿಖರವಾದಂಥ ಮಾಹಿತಿಗಳು ಪೊಲೀಸ್ ಇಲಾಖೆಯವರು ಕೊಡಲಿಲ್ಲ. ಯಾವ ಒಂದು ಅನಾಗರಿಕವಾದಂಥ ರೀತಿಯಲ್ಲಿ ವರ್ತನೆ ಮಾಡಿದ್ದಾರೆ. ಇವತ್ತು ನಾನು ರಾಜ್ಯ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಮುಖ್ಯಮಂತ್ರಿಗಳು ಮೊನ್ನೆ ಬಂದರು ತರಾತುರಿನಲ್ಲಿ, ಅವ್ರ ಜೊತೆಯಲ್ಲಿ ಒಂದು ದಂಡು ಬಂತು. ಇಲ್ಲಿಯ ಒಂದು ಶಾಸಕರುಗಳೇನಿದ್ದಾರೆ ಬಹುಶಃ ಅವರುಗಳು ಆ ಮುಖ್ಯಮಂತ್ರಿ ಜೊತೆಲಿ ಬಂದಿದ್ರು. ನಾನು ಮಾಧ್ಯಮದಲ್ಲಿ ಗಮನಿಸಿರ್ತಕ್ಕಂಥದ್ದು, ಯಾರಾದರೂ ಒಬ್ಬ ಜನಪ್ರತಿನಿಧಿ ಇವತ್ತು ಈ ಒಂದು ಜಿಲ್ಲೆಯಲ್ಲಿ ಆಗಿರತಕ್ಕಂಥ ಈ ನಗರದಲ್ಲಿ ಆದಂಥ ಘಟನೆಗೆ ಸಂಬಂಧಪಟ್ಟಾಗೆ ಆ ಜನಪ್ರತಿನಿಧಿಗಳಲ್ಲಿ ಆ ಹೃದಯ ವೈಶಾಲ್ಯತೆ ಇದೆಯಾ ಅಂತಕ್ಕಂಥದ್ದು ಕೇಳಲಿಕ್ಕೆ ಬಯಸ್ತೇನೆ. ಯಾವುದೇ ಸಮಾಜದವರಿರಲಿ ಈ ಒಂದು ಅನಾಹುತಕ್ಕೆ ಒಳಗಾಗಿರ್ತಕ್ಕಂಥದ್ದು. ಇಲ್ಲಿ ಮಾನವೀಯತೆ ಮುಖ್ಯ. ಒಂದು ಕಡೆ ಈ ದೇಶದಲ್ಲಿ ನಾವು ಹಿಂದೂ ಸಾಮ್ರಾಜ್ಯ ಕಟ್ತೀವಿ ಅಂತ ಏನು ಹೊರಟಿದ್ದಾರೆ, ಹಿಂದೂಗಳ ಹೆಸರನ್ನ ಒಂದು ಭಾವನೆಗಳನ್ನ ಇವತ್ತು ಉದ್ರೇಕ ರೀತಿಯಲ್ಲಿ ಇವತ್ತು ಈ ದೇಶದಲ್ಲಿ ತರತಕ್ಕಂಥ ಮುಖಾಂತರ ಹಿಂದೂ ಸಂಸ್ಕೃತಿ ಬಗ್ಗೆ ಇವರಿಗೆ ಏನಾದರೂ ಗೊತ್ತಿದೆಯೇ? ಇವರಿಗೆ ಆ ಒಂದು ಮಾನವೀಯತೆ ಅಂತಕ್ಕಂಥದ್ದನ್ನ ಹೊಂದಿರತಕ್ಕಂಥವ್ರು ಇವರು. ಮುಖ್ಯಮಂತ್ರಿಗಳು ಮೊನ್ನೆ ಬಂದು ತರಾತುರಿನಲ್ಲಿ ಅಲ್ಲೆಲ್ಲೋ ಏರ್ಪೋರ್ಟ್ ಅಲ್ಲಿ ಒಂದು ಮೀಟಿಂಗ್ ಮಾಡ್ಕೊಂಡ್ರು ಅಧಿಕಾರಿಗಳದು. ನಂತರ ಇಲ್ಲೆಲ್ಲೋ ಜನಪ್ರತಿನಿಧಿಗಳನ್ನ ಸರ್ಕ್ಯೂಟ್ ಹೌಸಿಗೆ ಕರೆಸಿದ್ರು. 10 ನಿಮಿಷದಲ್ಲಿ ಮುಗಿಸ್ಕೊಂಡು ಬಂದ ಪುಟ್ಟ ಓದ ಪುಟ್ಟ ಅಂತ ಹೊರಟೋದು. ಮಾಹಿತಿಗಳನ್ನು ಏನಾದರೂ ಪಡ್ಕೊಂಡಿದ್ದಾರೆ ಸರಿಯಾದ ರೀತಿಯಲ್ಲಿ? ನಾನು ಕೇಳಲಿಕ್ಕೆ ಬಯಸ್ತೀನಿ. ಇವತ್ತು ನಾನು ಮಾಧ್ಯಮದ ಸ್ನೇಹಿತರ ಮುಖಾಂತರ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೀನಿ. 18ನೇ ತಾರೀಕು ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಹಲವಾರು ಸಂಘಟನೆಗಳು ಈ ಒಂದು CAA ಮತ್ತು NRC ವಿರುದ್ಧವಾಗಿ ಪ್ರತಿಭಟನೆ ನಡೆಸ್ತಕ್ಕಂಥದ್ದಕ್ಕೆ ಅನುಮತಿಯನ್ನ ಕೋರಿದ್ರು. 11ನೇ ತಾರೀಕಿನಿಂದಲೇ ನಿರಂತರವಾಗಿ ಹಲವಾರು ಸಂಘ ಸಂಸ್ಥೆಗಳು ಕೇಳಿದ್ರು, ಪರ್ಮಿಷನ್ ಕೊಟ್ಟಿರಲಿಲ್ಲ. 19ನೇ ತಾರೀಕಿನ ದಿನ ಪರ್ಮಿಷನ್ ಕೊಟ್ಟಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆನಲ್ಲೂ ಪರ್ಮಿಷನ್ ಕೊಟ್ಟರು, ಅನುಮತಿಯನ್ನ. ಯಾವುದೋ SKFF ಯಾವುದೋ ಇದೆಯಲ್ಲ ಸಂಸ್ಥೆ, SKSSF ಮತ್ತು SSF ನವರು ಅರ್ಜಿ ಕೊಟ್ಟಾಗ ಬೆಳಿಗ್ಗೆ ಅವರಿಗೆ ನಾಳೆ ದಿನ 18 ಅಂದ್ರೆ 19ನೇ ತಾರೀಕು ಬೆಳಿಗ್ಗೆ ಪ್ರತಿಭಟನೆ ನಡೆಸ್ಕೊಳ್ಳಿಕ್ಕೆ ಅನುಮತಿ ಕೊಡ್ತಾರೆ. ಪ್ರಶ್ನೆಗಳನ್ನ ಮಾಡಬೇಡಿ, ಆದರೆ ಎಲ್ಲಾದರೂ ಒಂದು ಕಡೆ ಅಸೆಂಬಲ್ ಆಗಿ ನೀವು ಏನು ನಿಮ್ಮ ಪ್ರತಿಕ್ರಿಯೆಗಳನ್ನ ಭಾಷಣದ ಮುಖಾಂತರ ಕೊಡಬೇಕು, ನೀವು ಮಾತನಾಡಿ. ಆಮೇಲೆ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರ ಸಲ್ಲಿಸಲಿಕ್ಕೆ ಅವಕಾಶ ಕೊಟ್ಟಿದ್ದೇವೆ ಅಂತೇಳಿ ಕೊಡ್ತಾರೆ ಇವರು ಇಡೀ ರಾಜ್ಯದಲ್ಲಿ. ನಂತರ ಏಕಾಏಕಿ 144 ಸೆಕ್ಷನ್ ಏನು ಹಾಕಿದ್ರು. 18ನೇ ತಾರೀಕಿನಿಂದ ಹಾಕ್ತಾರೆ 144 ಸೆಕ್ಷನ್. ನನಗೆ ಇರ್ತಕ್ಕಂಥ ನಿಖರವಾದಂತ ಮಾಹಿತಿ ಈ ಸರ್ಕಾರ ಕೇಳಲಿಕ್ಕೆ ಬಯಸ್ತೀನಿ. ನಾನು ಅಧಿಕಾರಿಗಳದು ಆಮೇಲೆ ಚರ್ಚೆ ಮಾಡೋಣ. ಈ ಸರ್ಕಾರಕ್ಕೆ ಏನಾದರೂ ಮಾಹಿತಿಗಳಿತ್ತ? 19ನೇ ತಾರೀಕು ಪ್ರತಿಭಟನೆ ನಡೆಸಲಿಕ್ಕೆ ಅವಕಾಶ ಕೊಟ್ಟಂತ ಸರ್ಕಾರ ರಾತ್ರಿ 7 ಗಂಟೆ 8 ಗಂಟೆ ಸಮಯಕ್ಕೆ ಅಧಿಕಾರಿಗಳ ವಿಡಿಯೋ ಕಾನ್ಫರೆನ್ಸ್ ನ ಮಧ್ಯಾಹ್ನ 2 ಗಂಟೆ 3 ಗಂಟೆಯಿಂದ ಪ್ರಾರಂಭ ಮಾಡಿ ಇಡೀ ರಾಜ್ಯದ ನಿಮ್ಮ ಜಿಲ್ಲಾಧಿಕಾರಿಗಳು SP ಗಳ ಸಭೆಯನ್ನು ಕರೆದರು. ಒಂದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಿರಿಯ ಅಧಿಕಾರಿಗಳು 144 ಸೆಕ್ಷನ್ ಅನ್ನ ಹಾಕಬೇಕು ಅಂತ ಹೇಳಿ ಸಭೆಗಳಿಗೆ ಪರ್ಮಿಷನ್ ಕೊಡಬಾರದು ಅಂತ ರಾತ್ರಿ 7 ಗಂಟೆ 8 ಗಂಟೆ ನಿರ್ಧಾರ ಮಾಡ್ತಾರೆ. ಬೆಳಗ್ಗೆ ಅನುಮತಿ ಕೊಟ್ಟಿದ್ದಾರೆ, ಮಾರನೇ ದಿವಸ ನೀವು ಮಾಡಿ ಅಂತ ಹೇಳಿ. ಕೆಲವು ಅಧಿಕಾರಿಗಳು ಆಗೋ ಸಹ ನೀವು ಇಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮಾಡ್ಕೊಂಡು ಸಮಯ ವ್ಯರ್ಥ ಮಾಡಿ ನಮಗೆ ಇಲ್ಲಿ ಕೂರಿಸ್ಕೊಂಡ್ರೆ ನಾವು ಅಲ್ಲಿ ಯಾರು ಸಂಘಟನೆಗಳಿಗೆ ಅನುಮತಿ ಕೊಟ್ಟಿದ್ದೇವೆ ಅವರಿಗೆ ನಾವು ಇವತ್ತು 144 ಸೆಕ್ಷನ್ ಹಾಕ್ತಾ ಇದ್ದೇವೆ, ನಾಳೆ ಸಭೆಯನ್ನ ನೀವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನೀವು ರದ್ದು ಮಾಡಬೇಕು ಅಂತ ಹೇಳಿ ಆ ಸಂಘಟನೆಗಳ ಕರೆಸಿ ಮಾತನಾಡ್ಲಿಕ್ಕೆ ನಮಗೆ ಅವಕಾಶ ಬೇಕು ಅಂತೇಳಿ ಕೆಲವು ಅಧಿಕಾರಿಗಳು ಹೇಳ್ತಾರೆ ಆ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ. ಇಷ್ಟೆಲ್ಲ ಗೊತ್ತಿದ್ದು ಸಹ
ನೀವು ಸರಿಯಾದ ರೀತಿಯ ಸಾರ್ವಜನಿಕರಿಗೆ ಮಾಹಿತಿಗಳನ್ನು ಕೊಡದೆ ಅಷ್ಟರೊಳಗೆ ನಿಮ್ಮಲ್ಲಿ ಇರ್ತಕ್ಕಂಥ ಈ ವಾಟ್ಸಪ್ಗಳು ಇದರಲ್ಲಿ ಏನೊಂದು ಸಂದೇಶಗಳನ್ನು ಕೊಟ್ಬಿಟ್ಟಿದ್ರು, ನಾಳೆ ಪ್ರತಿಭಟನಾ ರ್ಯಾಲಿ ಇದೆ ಅಂತ ಹೇಳಿ, ಮತ್ತೆ ಅವರಿಗೆ ಇಲ್ಲ ಅಂತಕ್ಕಂಥ ಮಾಹಿತಿ ಕೊಡ್ತಕ್ಕಂಥ ಸಮಯವೂ ಇಲ್ಲ. ಅಮಾಯಕರುಗಳು ಬಂದಿದ್ದಾರೆ ಕೆಲವು ಕಡೆ, ಹಲವಾರು ಕಡೆ ಗುಲ್ಬರ್ಗದಲ್ಲೂ ಮಾಡಿದ್ದಾರೆ. ಅವತ್ತು 19ನೇ ತಾರೀಕು ನಡೆದಂತ ಆ ಪ್ರತಿಭಟನೆಗಳು ಗುಲ್ಬರ್ಗದಲ್ಲಿ ಶಾಂತಿಯುತವಾಗಿದೆ. ಹಾಸನದಲ್ಲಿ ಪೊಲೀಸ್ನವರಿಗೆ ಮೈಕ್ ಕೊಟ್ಟು ಭಾಷಣ ಮಾಡಿಸ್ತಾರೆ, ಅಲ್ಲೂ ಶಾಂತಿಯುತವಾಗಿದೆ. ಬೆಂಗಳೂರಿನಲ್ಲಿ ನಡೀತು, ಅಲ್ಲೂ 144 ಸೆಕ್ಷನ್ ಅಂತ ಹಾಕಿ ಎಳೆದಾಡ್ತಕ್ಕಂಥ ದೃಶ್ಯಗಳು ನೋಡೋದು, ಅಲ್ಲೂ ಎಲ್ಲೂ ಸಮಸ್ಯೆಗಳು ಉದ್ಭವ ಆಗಲಿಲ್ಲ. ಮಂಗಳೂರಿನಲ್ಲೇ ಯಾತಕ್ಕೆ ಈ ರೀತಿಯ ಒಂದು ಸಮಸ್ಯೆ ಉದ್ಭವ ಆಯಿತು? ಮಂಗಳೂರಿನಲ್ಲೂ ಸಹ ಬೆಳಗ್ಗೆ ಯಾವುದೇ ರೀತಿಯ ಒಂದು ಅನಾಹುತಗಳಾಗಿರಲಿಲ್ಲ. ಎಲ್ಲಿಂದ ಪ್ರಾರಂಭ ಆಯ್ತಿದು? ವಿಷಯಗಳು ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಒಂದು 15-20 ಜನ ಬಂದಂಥದ್ದು ಪ್ರಾರಂಭಿಕ ಹಂತದಲ್ಲಿ ನನಗೆ ಪಡೆದಂತ ಮಾಹಿತಿ ಪ್ರಕಾರ. ಅಲ್ಲಿಂದ ಮತ್ತೆ ಅದೇನು ಪ್ರಾರಂಭ ಆದಂಥದ್ದು, ಅಲ್ಲೆಲ್ಲ ಯಾವುದೋ ಇಬ್ರಾಹಿಂ ಕಲೀಂ ಮಸೀದಿ ಹತ್ರ ಅಲ್ಲಿ ಸ್ವಲ್ಪ ಒಂದು 100-150 ಜನ ಸೇರಿದ್ದಾರೆ ಅಂತ ಹೇಳಿ ಅಲ್ಲಿ ನುಗ್ಗದವ್ರು ಯಾರು? ಪೊಲೀಸ್ ಇಲಾಖೆಯವರು ಯಾತಕ್ಕೆ ನುಗ್ಗುದರಲ್ಲಿ? ಯಾತಕ್ಕೆ ಲಾಠಿ ಚಾರ್ಜ್ ಮಾಡಿದ್ರು? ಇವತ್ತು ಅಶ್ರಫ್ ಅಂತಕ್ಕಂಥ ಒಬ್ಬ ಮಾಜಿ ಮೇಯರ್ ಈಗ ಆಸ್ಪತ್ರೆಯಲ್ಲಿ ಮಲಗಿದ್ದಾರೆ. ಅಲ್ಲಿಗೆ ಅವ್ರನ್ನ ಕರೆಸಿದ್ದು ಯಾರು? ಇದೇ ನಿಮ್ ಪೊಲೀಸ್ ಕಮಿಷನರ್ ಕರೆಸ್ತಾರೆ, ಬಂದು ಸ್ವಲ್ಪ ಎಲ್ಲರನ್ನು ಶಾಂತಿಯುತವಾಗಿ ಡಿಸ್ಪರ್ಸ್ ಮಾಡ್ಲಿಕ್ಕೆ ನೀವೆಲ್ಲ ಸಹಕಾರ ಕೊಡಿ ಅಂತ ಹೇಳಿ ಇದೇ ಮಾಜಿ ಮೇಯರ್ನ ಕರೆಸ್ಕೊಂಡಂತ ಪೊಲೀಸ್ ಇಲಾಖೆಯವರು. ಅವರು ಅಲ್ಲಿ ನಡೆದಂತ ಎಲ್ಲರಿಗೂ ಶಾಂತಿಯುತವಾಗಿ ಕಾಲೇಜ್ ಸ್ಟೂಡೆಂಟ್ಸ್ ಇರಲಿ, ಮಗದೊಂದಿರಲಿ, ಅಲ್ಲಿ ಸುತ್ತಮುತ್ತ ಇದ್ದಂತ ಕಾಲೇಜಿಗೆ ಹೋಗ್ತಕ್ಕಂಥ ಮಕ್ಕಳಿರಲಿ, ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳುಗಳನ್ನ ಡಿಸ್ಪರ್ಸ್ ಮಾಡತಕ್ಕಂಥ ನಿಟ್ಟಿನಲ್ಲಿ ಅವರು ಪೊಲೀಸ್ ಇಲಾಖೆಯವರ ಒಂದು ಮನವಿಗೆ ಸಹಕಾರ ಕೊಟ್ಟಂತದ್ದೇನಿದೆ. ಇವತ್ತು ಆ ವ್ಯಕ್ತಿ ಆಸ್ಪತ್ರೆಯಲ್ಲಿ ICUನಲ್ಲಿ ಮಲಗಿದ್ದಾರೆ. ಕಾರಣಕರ್ತರು ಯಾರಿದಕ್ಕೆ? ಯಾರು ಜವಾಬ್ದಾರಿ ತೆಗೆದುಕೋತಾರೆ? ಇವತ್ತು ಇಬ್ಬರು ಅಮಾಯಕರೇನು ಗುಂಡಿಗೆ ಬಲಿಯಾದರು, ಅವರಿಬ್ಬರು ಆ ಗಲಾಟೆಗೆ ಬಂದಂತವರು. ಅವರು ನಿಮ್ಮ ಮಾಧ್ಯಮದಲ್ಲೇ ಬರ್ಕೊಂಡಿದ್ದೀರಿ, ಒಂದು ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆಯಲ್ಲಿ ತಾವೇ ಬರೆದಿದ್ದೀರಿ, ನಿನ್ನೆ ಪತ್ರಿಕೆಯಲ್ಲಿ ಮ್ಯಾಂಗ್ಳೂರ್ ಕಾಪ್ಸ್ ಹ್ಯಾವ್ ಎ ಲಾಟ್ ಟು ಎಕ್ಸ್ಪ್ಲೈನ್ ಅಂತ ಹೇಳಿ ಒಂದು ಆರ್ಟಿಕಲ್ ಇದೆ, ಮಾಧ್ಯಮದ ಸ್ನೇಹಿತರ ಬರೆದಿದ್ದೀರಿ. ಇಲ್ಲಿ ಪೊಲೀಸ್ ಲ್ಯಾಪ್ಸಸ್ ಏನಿದೆ ಎಲ್ಲಾ ವಿಷಯಗಳನ್ನು ಹೇಳಿದ್ದೀರಿ. ಮಿಸ್ಲೆಡ್ ಯಾಕೆ ಮಾಡಿದ್ದಾರೆ ಪೊಲೀಸ್ ಇಲಾಖೆಯ ಕಮಿಷನರು? ಪೊಲೀಸ್ ಇಲಾಖೆಯ ಕಮಿಷನರ್ ಹೇಳಿಕೆಗಳಲ್ಲೇ ಹಲವಾರು ರೀತಿಯಲ್ಲಿ ತಪ್ಪು ಹೇಳಿಕೆಗಳಿದ್ದಾವೆ ಅಂತಕ್ಕಂಥದ್ದು ನೀವುಗಳೇ ಬರೆದಿದ್ದೀರಿ, ಕೆಲವು ಪತ್ರಿಕೆಗಳಾದ್ರು. ಇವತ್ತು ಇಂಥ ಒಂದು ಪರಿಸ್ಥಿತಿನಲ್ಲಿ ಆ ಮಕ್ಕಳನ್ನ ಶಾಲೆಯಿಂದ ಕರ್ಕೊಂಡ್ಬಂದು ಜಲೀಲ್ ಅಂತಕ್ಕಂಥ ವ್ಯಕ್ತಿ, ಇಲ್ಲೇ ಇಬ್ರು ಮಕ್ಕಳಿದ್ದಾವೆ, ಸಣ್ಣ ಮಕ್ಕಳು, ಆ ಮಕ್ಕಳನ್ನ ಬಿಟ್ಟು ಅವರು ಹೊರಗೆ ಮನೆಯಿಂದ ಹೊರಗೆ ಬಂದಿರತಕ್ಕಂಥದ್ದು ಅಷ್ಟೇ, ಗೇಟಿಂದ ಆಚೆ ಗೇಟ್ ಹಾಕ್ಲಿಕ್ಕೆ ಬಂದಿರೋ ಇಲ್ಲ ಅದೇನು ಗಲಾಟೆ ಅಂತಕ್ಕಂಥದ್ದು ಸೌಂಡ್ ನೋಡ್ಲಿಕ್ಕೆ ಬಂದಿರೋ ಗೊತ್ತಿಲ್ಲ, ಅವ್ರ ಮೇಲೆ ಗುಂಡ ಹಾರಿಸಿದ್ರು, ಸ್ಥಳದಲ್ಲಿ ಮರಣ ಹೊಂದಿದ್ದಾರೆ, ಅವ್ರ ಹೆಂಡತಿ ಅಲ್ಲೇ ಇದ್ದಾರೆ. ಇದೊಂದು ಮಾನವೀಯ ಸರ್ಕಾರವ ಇದು? ಯಾರು ಜವಾಬ್ದಾರಿ ತಗೋತಾರೆ ಇದಕ್ಕೆ? ಈ ಮಕ್ಕಳ ಭವಿಷ್ಯಗಳೇನು? ಈ ಮುಖ್ಯಮಂತ್ರಿ ಮೊನ್ನೆ ಇಲ್ಲಿ ಬಂದಿರಲ್ಲ, ಪರಿಹಾರದ ಬಗ್ಗೆ ಹೇಳ್ತಾರೆ. ನಾನು ಟಿವಿಗಳಲ್ಲಿ ನೋಡಿದೆ, ನಾನು DC-ಗೆ ಹೇಳಿದ್ದೇನೆ, ಕಾನೂನು ವ್ಯಾಪ್ತಿ ಒಳಗೆ ಪರಿಹಾರ ಕೊಡ್ಲಿಕ್ಕೆ ಏನಿದೆ ಕೊಡ್ಲಿಕ್ಕೆ ಹೇಳಿದ್ದೇನೆ ಅಂತಕ್ಕಂಥ ಆ ಮಾತು ಹೇಳಬೇಕಾದ್ರೆ ಆ ವ್ಯಕ್ತಿಯ ಮುಖದಲ್ಲಿ, ಆ ಮುಖ್ಯಮಂತ್ರಿಯ ಮುಖದಲ್ಲಿ, ಆ ಮಾಧ್ಯಮದ ಸ್ನೇಹಿತರ ಮುಂದೆ ಹೇಳಬೇಕಾದ್ರೆ ಏನಾದ್ರೂ ಒಂಚೂರು ತಪ್ಪು ಮಾಡಿರ್ತಕ್ಕಂಥ ಆ ಪಶ್ಚಾತ್ತಾಪ ಇದೆಯಾ ಆ ವ್ಯಕ್ತಿಗೆ? ಈ ಪುರುಷಾರ್ಥಕ್ಕೋಸ್ಕರವಾಗಿ ಇವತ್ತು ಈ ಮುಖ್ಯಮಂತ್ರಿಯಾಗಿ ಈ ರಾಜ್ಯದಲ್ಲಿ ಏನೋ ದೊಡ್ಡ ಮಟ್ಟದ ಬದಲಾವಣೆ ತಂದು ಬಿಡ್ತೀನಿ. ಪ್ರತಿದಿನ ಹೇಳ್ತಕ್ಕಂಥ ಈ ಮುಖ್ಯಮಂತ್ರಿ ಕೇಳಲಿಕ್ಕೆ ಬಯಸ್ತೇನೆ, ಮನುಷ್ಯತ್ವ ಇದೆಯಾ ನಿಮಗೆ ಅಂತ ಹೇಳಿ. ಅವ್ರ ಜೊತೆ ಬಂದಂತ ಪಟಾಲಂಗಳು ಯಾರು ಉಡುಪಿ ನಿಮ್ಮ ಲೋಕಸಭಾ ಸದಸ್ಯರು ಹೇಳ್ತಾರೆ, ಇದಕ್ಕೆಲ್ಲ ಮೂಲ ಕಾರಣ ಕಾಂಗ್ರೆಸ್ನವರು ಅಂತ ಹೇಳಿ. ಇನ್ನೊಬ್ರು ನಿಮ್ಮ ಅಧ್ಯಕ್ಷರು ಮಹಾನುಭಾವ ಇಲ್ಲಿಯ ಲೋಕಸಭಾ ಸದಸ್ಯ, ಆ ಮನುಷ್ಯ ಹೇಳಿಕೆ ಕೊಡ್ತಾನೆ ಸ್ಯಾಡಿಸ್ಟ್ಗಳು ಅಂತ ಹೇಳಿ. ಸ್ಯಾಡಿಸ್ಟ್ಗಳು ನೀವುಗಳು ಸರಿಯಾದ ರೀತಿ ಆಡಳಿತ ನಡೆಸದೆ ಮನುಷ್ಯತ್ವ ಇಲ್ಲದೆ ಅನಾಗರಿಕವಾಗಿ ಈ ಸರ್ಕಾರ ನಡೆಸ್ಕೊಂಡು ಹೊರಟಿದ್ದೀರಿ. ಈ ಮಕ್ಕಳ ಭವಿಷ್ಯ ನೋಡೋರು ಯಾರು?
ಅಮಾಯಕರನ್ನ ಇವತ್ತು ಕೊಲೆ ಮಾಡಿದ್ದೀರಿ ನೀವು. ಗೋಲಿಬಾರ್ನಿಂದ ಸಾಯಿಸಿರ್ತಕ್ಕಂಥದ್ದಲ್ಲ. ಇನ್ನೊಬ್ಬ ಯುವಕ ನೌಶಿದ್ ಅಂತ ಹೇಳಿ ಯಾವ್ದು ವೆಲ್ಡರ್ ಕೆಲಸ ಮಾಡೋರು, ಅವನ್ ಫ್ಯಾಕ್ಟ್ರಿಲಿ ಕೆಲಸದಿಂದ ಅವನು ಮನೆ ಹೊರಡ್ಬೇಕಾದ್ರೆ ಅಲ್ಲೆಲ್ಲ ಹೊಡೆದಿದ್ದಾರೆ ಅಂತೇಳಿ ಅವ್ನ ಸ್ನೇಹಿತ ಇಬ್ರು ಒಟ್ಟಿಗೆ ಬಂದವರು. ನಮ್ಮ ನ್ಯಾಯ ಕೊಡಿಸಿ ಅಂತೇಳಿ ಅವನ ಸ್ನೇಹಿತ ಕಣ್ಣಲ್ಲಿ ನೀರು ಹಾಕ್ತಾನೆ. ಅವ್ರ ಮನೆಗೆ ಹೋದ್ರೆ ಆ ತಾಯಿ ಕಣ್ಣಲ್ಲಿ ನೀರು ಹಾಕ್ತಿದ್ದಾಳೆ. ಈ ಮುಖ್ಯಮಂತ್ರಿಗೆ ಕನಿಷ್ಠ ಸೌಜನ್ಯ ಇದ್ರಿ ಸರ್ಕಾರಕ್ಕೆ. ಈ ರಾಜ್ಯದ ಗೃಹ ಸಚಿವನ ಯಾರಾದ್ರೂ ಹೋಮ್ ಮಿನಿಸ್ಟರ್ ಇದ್ದಾರೆ ಅಂತಕ್ಕಂಥದ್ದನ್ನ ಹೇಳಕ್ಕಾಗತ್ತ? ಇಲ್ಲಿ ಬೆಂಕಿ ಹಚ್ಚಿಬಿಟ್ಟು ಅಲ್ಲೆಲ್ಲ ಡೆಲ್ಲಿಯಲ್ಲಿ ಕೂತ್ಕೊಂಡಿದ್ದಾರೆ. ಯಾವನ 144 ಸೆಕ್ಷನ್ ಆದೇಶ ಮಾಡ್ಲಿಕ್ಕೆ ಇವರಿಗೆ ಡೈರೆಕ್ಷನ್ ಕೊಟ್ಟಂತವರು? ಯಾವ ಕಾರಣಕ್ಕೆ 144 ಸೆಕ್ಷನ್ ಆಗ್ತದೆ? 18ನೇ ತಾರೀಕು ಎಲ್ಲಿ ಗಲಾಟೆ ಆಗಿತ್ತು ರಾಜ್ಯದೊಳಗೆ? ಮಾಧ್ಯಮದ ಮಿತ್ರರಿಗೆ ಮನವಿ ಮಾಡ್ತೇನೆ, ವಾಸ್ತವಾಂಶವನ್ನ ಇವತ್ತು ಜನತೆ ಮುಂದೆ ಇಡಿ. ವಾಸ್ತವಾಂಶವನ್ನ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಇಲ್ಲಿ ಬಂದವರೇನಿದ್ದಾರೆ, ಯಾವನಾದರೂ ಇಲ್ಲಿವರೆಗೆ ಮುಖ್ಯಮಂತ್ರಿಯನ್ನು ಒಳಗೊಂಡಂತೆ ಜಿಲ್ಲಾಧಿಕಾರಿ ಇದ್ದಾನೆ ಇಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ನಾನು. ಯಾವನಾದರೂ ಅಧಿಕಾರಿ ಇವತ್ತು 2 ಆಸ್ಪತ್ರೆಗಳಲ್ಲಿ ಇನ್ನು 8 ಕುಟುಂಬಗಳಿದ್ದಾವಲ್ಲ, ಅವ್ರ ಕಷ್ಟಗಳೇನು ಅಂತಕ್ಕಂಥದ್ದು ಕೇಳಿದ್ದೀರಾ? ಒಬ್ಬ ಇವತ್ತು PhD ಮಾಡ್ತಕ್ಕಂಥ ಒಬ್ಬ ಆಟೋ ಡ್ರೈವರ್ ಮಗ ಅಲ್ಲಿ ಹೇಳ್ತಾರೆ ಆಸ್ಪತ್ರೆ ಒಳಗೆ, ಅವರು ಹಲವಾರು ಕುಟುಂಬದ ಮಕ್ಕಳಿಗೆ ಮುಂದಿನ ಬದುಕನ್ನ ನೀವು ಯಾವ ರೀತಿ ಬದುಕಬೇಕು, ಯಾವ ರೀತಿ ಓದಬೇಕು ಅನ್ನೋದನ್ನ ಒಳ್ಳೆಯ ಮಾರ್ಗದಲ್ಲಿ ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಆ ಹಳ್ಳಿಯಲ್ಲಿ ಹೇಳ್ತಕ್ಕಂಥ ಯುವಕ ಆ ಬಡಾವಣೆಗಳಲ್ಲಿ ಅಂತವನಿಗೆ ಇವತ್ತು ಹೊಟ್ಟೆಗೆ ಇವತ್ತು ಗುಂಡು ಬಿದ್ದು ಇವತ್ತು ಪ್ಯಾಂಕ್ರೇಸ್ ಎಲ್ಲ ಇವತ್ತೆಲ್ಲ ಡ್ಯಾಮೇಜ್ ಆಗಿದೆ, ಕರಡಲ್ಲಿ ಡ್ಯಾಮೇಜ್ ಆಗಿದೆ. ಜೀವನ ಮರಣದ ಮಧ್ಯೆ ಹೋರಾಟ ಮಾಡ್ತಾ ಇದ್ದಾನೆ ಒಬ್ಬ ಸುಶಿಸ್ತವಾದಂತ ಒಬ್ಬ ಎಜುಕೇಟೆಡ್ ಹುಡುಗ. ಯಾರು ಕೇಳಿದ್ರು ಆ ಹುಡುಗನ ಬಗ್ಗೆ ಒಳ್ಳೆ ಅಭಿಪ್ರಾಯ ಹೇಳ್ತಾರೆ. ಇನ್ನೊಬ್ಬ ಶಿವಮೊಗ್ಗದ ಹುಡುಗ ಸ್ಕಾಲರ್ಶಿಪ್ಗೆ ಅರ್ಜಿ ಹಾಕೊಳ್ಳಕ್ ಬಂದವನಿಲ್ಲಿ, ಸ್ಕಾಲರ್ಶಿಪ್ ತಗೊಳ್ಳೋದಕ್ಕೆ ಅರ್ಜಿ ಹಾಕೋದಕ್ಕೆ. ಯಾವ ಕಾಲೇಜಪ್ಪ ಅದು? ಶ್ರೀನಿವಾಸ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದ್ತಾ ಇದ್ದಾನೆ. ಅವ್ನು ಸ್ಕಾಲರ್ಶಿಪ್ ಅರ್ಜಿ ಹಾಕೋದಕ್ಕೆ DC ಆಫೀಸಿಗೆ ಬಂದ್ರೆ ಅವನಿಗೆ ಆಸ್ಪತ್ರೆಯಲ್ಲಿ ಇದ್ದಾನೆ. ಇನ್ನೊಬ್ಬ ಅವನ ಬಿಹಾರದವನು ವೆಲ್ಡರು ಕೂಲಿ ಕೆಲಸ ಮಾಡ್ಕೊಂಡೆಲ್ಲ ಕಳಿಸೋದು ಅಂತೇಳಿ ಅವನು ಮನೆ ಹೋಯ್ತಾ ಅವನ ರೂಮಿಗೆ. ಈಗ ಅವನ ಆಸ್ಪತ್ರೆಯಲ್ಲಿ ಬಿದ್ದಿದ್ದಾನೆ ಗುಂಡಾರಿಸಿ. ಯಾರಾದರೂ ಇದ್ರ ಬಗ್ಗೆ ಮಾಹಿತಿ ಇಟ್ಟಿದ್ದಾರೆ ಈ ನಾಡಿನ ಜನತೆ ಮುಂದೆ? ಈ ಮುಖ್ಯಮಂತ್ರಿ ಬಂದ್ರಲ್ಲ, ಒಂದು 10 ನಿಮಿಷ ಆಸ್ಪತ್ರೆಗೆ ಹೋಗಿ ಅಲ್ಲಿ ಏನೇನು ಪರಿಸ್ಥಿತಿ ಇದೆ ಅಂತಕ್ಕಂಥ ಅವಲೋಕನ ಏನಾದ್ರು ಮಾಡಿದ್ರ, ಮಾಹಿತಿಗಳನ್ನು ಪಡೆದ್ರ? ಅವ್ರು ಹೇಳಿದ್ದಾರೆ ಮಾಹಿತಿ ತಗೊಳಕ್ ಬಂದಿದ್ದೀನಿ ಅಂತ ಹೇಳಿದ್ದಾರೆ ಮಾಧ್ಯಮ ಸ್ನೇಹಿತರ ಮುಂದೆ. ಏನು ಮಾಹಿತಿ ತಗೊಂಡಿದ್ದೀರಿ? ಏನು ಮಾಹಿತಿ ತಗೊಂಡ್ರು ಇವರು ಮುಖ್ಯಮಂತ್ರಿಗಳು? ಆ ಪರಿಸ್ಥಿತಿಗಳು ನೋಡ್ಬೇಕಲ್ಲಿ. ಇವತ್ತು ಕೂಲಿ ಕೆಲಸ ಮಾಡೋರು ಎಲ್ಲೆಲ್ಲ ಜೀವನ ಮಾಡಿ 2 ಹೊತ್ತಿನ ಊಟಕ್ಕೆ ಪ್ರತಿದಿನ ಕಷ್ಟಪಟ್ಟು ಜೀವನ ಮಾಡ್ತಕ್ಕಂಥವ್ರು ಅದಾಳ ಹೋಗಲಿ. ಈ ಪೊಲೀಸ್ನವರು ಹೋದ್ರಲ್ಲ, ನೀವೇ ಟಿವಿ ತೋರಿಸ್ತಾರಲ್ಲ ಕೆಲವು ಟಿವಿಗಳಲ್ಲಿ, ಆಸ್ಪತ್ರೆ ಒಳಗೆ ನೀವು ಅಶ್ರುವಾಯು ಸೆಲ್ಸಿಡಿಸಿ ಡೋರ್ಗಳನ್ನ ಒದಗಿರ್ತಕ್ಕಂಥದ್ದನ್ನ ಆಸ್ಪತ್ರೆಗಳಲ್ಲಿ ಏನಕ್ಕಪ್ಪ ಹೋದ್ರಿ ಇವರು ಆಸ್ಪತ್ರೆಗೆ? I demand this Chief Minister, if you have any moral rights in with you, first you suspend the concerned officers or dismiss your Home Minister. He is unfit to be the Home Minister of this state. ಇದೇನಂತ ತಿಳ್ಕೊಂಡಿದ್ದಾರೆ ಈ ರಾಜ್ಯವನ್ನು? ಒಂದು ಆಸ್ಪತ್ರೆಗೆ ಭೇಟಿ ಕೊಟ್ಟು ಆ ಪೇಷಂಟ್ಗಳ ಪರಿಸ್ಥಿತಿ ಕೇಳಿಲ್ಲ, ಮಾಹಿತಿಗಳೆಲ್ಲ ಇವತ್ತು ಸಾರ್ವಜನಿಕವಾಗಿ ಯಾರು ಆಸ್ಪತ್ರೆಗಳಿದ್ದಾರೆ ಅಂತ ಹೇಳಿ. ಈ ಅಧಿಕಾರಿ DC ಏನ್ ಮಾಡ್ತಾ ಇದ್ದಾನೆ? ನೇಡಿನ ಇಲ್ಲಿ ಅವ್ರು ರಾಜೀನಾಮೆ ಕೊಟ್ಟು ಹೋದ್ರಲ್ಲ, ಈ ಕೇಂದ್ರ ಸರ್ಕಾರದ ಈ ನೀತಿಗಳು ನೋಡಿ ರಾಜೀನಾಮೆ ಕೊಟ್ಟು ಪಾಪ ಹೋದ ಸಮಿತಿಲಿ ಅಲ್ಲೆಲ್ಲ 2-3 ಕಡೆ ಭಾಷಣ ಮಾಡಿದ್ದು ನೋಡಿದ್ದೀನಿ. ಈಗ ನಾನು
ಇಂಥ ಅಧಿಕಾರಿಗಳನ್ನ ಇಟ್ಕೊಂಡು ಏನ್ ಕೆಲಸ ಮಾಡಿಸ್ತೀರಿ ನೀವು? ಏನ್ ಮಾಹಿತಿ ತಗೊಂಡ್ರಿ ನೀವು? ಇಲ್ಲಿ ಪ್ರಶ್ನೆ ನಿಮ್ಮ ಜುಡಿಷಿಯಲ್ ಎನ್ಕ್ವೈರಿ ಹೇಳ್ತೀರಿ, ಅದನ್ನು ಹೋಮ್ ಮಿನಿಸ್ಟರ್ ಜೊತೆ ಕೂತು ಚರ್ಚೆ ಮಾಡಿ ಏನ್ ತನಿಖೆ ಮಾಡಬೇಕು ಅನ್ನೋದು ತೀರ್ಮಾನ ತಗೋತೀನಿ. ಗಡುವನ್ನ ನೀವು ಕೊಡಕ್ಕಾಗೋದಿಲ್ಲ, ಇಷ್ಟು ದಿವಸದಲ್ಲಿ ತನಿಖೆ ವರದಿ ಕೊಡಬೇಕು ಅಂತ ಹೇಳಿ ಇದು ಹೇಳ್ತೀರಿ. ನಾಚಿಕೆ ಆಗಬೇಕು ನಿಮಗೆ. ಏನ್ ಹೇಳಿದ್ದೀರಿ ಮುಖ್ಯಮಂತ್ರಿಯಾಗಿ? ಅಲ್ಲಿ ಇರ್ತಕ್ಕಂಥ ಬಾಬು ಎಂತದು ಅವ್ರು ಹೇಳ್ತಾರೆ, ಅಧಿಕಾರಿಗಳು ಅಲ್ಲೆಲ್ಲೋ ಯಾವುದೋ ಈ ವೆಪನ್ ಸುಮಾರು ಅಂಗಡಿ ಇತ್ತು, ಅಂಗಡಿಗೆ ಹೋಗ್ಬಿಟ್ಟು ವೆಪನ್ಗಳನ್ನ ದೋಚ್ಬಿಟ್ಟು ತಂದೆಲ್ಲ ಗುಂಡೆಲ್ಲ ತುಂಬ್ಕೊಂಡ್ಬಿಟ್ಟು ಆರಿಸ್ಬಿಡೋರು, ಹಲವಾರು ಜನ ಸಾಯಿಸ್ಬಿಡೋರು, ಅದಕ್ಕೋಸ್ಕರ ಗೋಲಿಬಾರ್ ಮಾಡೋದು ಅಂತ ಹೇಳ್ತಾರೆ. ಕೇಳಿದ್ರೆ ಇಲ್ಲಿ ಮುಖ್ಯಮಂತ್ರಿ ಹೇಳ್ತಾರೆ, ನಗರದ ಬಂದರು ಪೊಲೀಸ್ ಠಾಣೆಯಲ್ಲಿ ಶಸ್ತ್ರಾಸ್ತ್ರಗಳ ಇದ್ದ ಕೊಠಡಿಗೆ, ಪೊಲೀಸ್ ಠಾಣೆಯಲ್ಲಿ ಶಸ್ತ್ರಾಸ್ತ್ರಗಳಿದ್ದ ಕೊಠಡಿಗೆ ನುಗ್ಗುವ ಪ್ರಯತ್ನ ನಡೆದಿತ್ತು. ಒಂದೊಮ್ಮೆ ಬಂದೂಕುಗಳು ಅವರ ಕೈಗೆ ಸಿಗುತ್ತಿದ್ದರೆ ಭಾರೀ ಅನಾಹುತಕ್ಕೆ ಕಾರಣವಾಗ್ತಿತ್ತು. ಮುಖ್ಯಮಂತ್ರಿಗಳ ಹೇಳಿಕೆ ಇದು. ಪೊಲೀಸ್ ಠಾಣೆ ನುಗ್ಗುಬಿಟ್ಟು ಶಸ್ತ್ರಾಸ್ತ್ರಗಳನ್ನ ಕೈಗೆ ತಗೊಂಡ್ಬಿಟ್ಟು ಸಾರ್ವಜನಿಕರು ಗುಂಡಾರಿಸ್ಬಿಡೋರು, ದೊಡ್ಡ ಅನಾಹುತ ಆಗೋದು ಅಂತ ಇಲ್ಲಿ ಹೇಳಿಕೆ ಕೊಡ್ತಾರೆ. ಯಾವ ತನಿಖೆ ನಡೆಸ್ತೀರಪ್ಪ ನೀವು? ಯಾರ ಮೇಲೆ ಆಕ್ಷನ್ ತಗೋತೀರಿ? ಇಲ್ಲೇನು ಅಧಿಕಾರಿಗಳಿದ್ದಾರೆ, ಇಲ್ಲಿ ಏನ್ ಕೆಲಸ ಮಾಡ್ತಾ ಇದ್ದಾರೆ ಇವರು? ನಿಮ್ ವಿಡಿಯೋಗಳು ಬೀದಿ ಒಳಗೆ ಚೆಲ್ಲಾಡ್ತಾ ಇದೆ. ಇಷ್ಟೊಂದು ಗೋಲಿಬಾರ್ ಮಾಡಿ ಒಂದು ಇನ್ನೂ ಎಡೆ ಬಿದ್ದಿಲ್ಲ ಅಂತ ಹೇಳಿ ಒಬ್ಬ ಅಧಿಕಾರಿ ಹೇಳ್ತಾನೆ. ಯಾರೋ ಶಾಂತಾರಾಮ್ ಕುಂದೂರು, ಕುಂದೂರು ಅವನು ಹೇಳಿಕೆ ಕೊಡ್ತಾರೆ. ಟಿವಿ ಇದೆ, ನಿಮ್ಮ ವಿಡಿಯೋಗೆ ಇದಿದೆ. ಈ ರಾಜ್ಯ ಎಲ್ಲಿಗೆ ತಗೊಂಡು ಹೋಗ್ಬೇಕು ಅಂತ ಇದ್ದೀರಿ? ಇದು ಆಸ್ಪತ್ರೆಗೆ ನುಗ್ಗಿ ಒದಗಿರ್ತಕ್ಕಂಥ ದೃಶ್ಯಗಳು ನೀವೇ ತೋರಿಸ್ತೀರಿ. ಆಮೇಲೆ ಇನ್ನೊಬ್ಬ ಅವನ ಅಧಿಕಾರಿ ಹೇಳ್ತಾನೆ, ಸ್ಟ್ರೈಟ್ ಹೊಡಿಬೇಡ, ಮೇಲೋಡಿ ಅಂತಾರೆ. ಇಲ್ಲ ಸುಮ್ಮನೆ ಹೊಡಿಬೇಕು, ಯಾರಾದ್ರೂ ಬಿಡಿಸ್ಬೇಕು ನಾವು ಅಂತ ಇನ್ನೊಬ್ಬ ಹೇಳ್ತಾನೆ ಪೊಲೀಸ್ನ. ಇಲ್ಲಿ ನಡೀತಾ ಇರೋದು ನಿಮ್ಮ ಹೋಮ್ ಡಿಪಾರ್ಟ್ಮೆಂಟ್ ಮಂತ್ರಿಯ ಆದೇಶದ ಮೇರೆಗೂ ಇಲ್ಲ, ಇಲ್ಲಿ ನಡೆದಂತ ಘಟನೆ, ಇಲ್ಲಿ ಯಾರೋ ಒಬ್ಬನ ಇಟ್ಕೊಂಡಿದ್ರಲ್ಲ ಇನ್ನೊಂದು ಸರ್ಕಾರ ಪ್ಯಾರಲಲ್ಲಿ, ಯಾರೋ ಪ್ರಭಾಕರ್ ಪಟ್ನಾಯರ್ನ ಒಬ್ಬನ ಆ ಡೈರೆಕ್ಷನ್ ಮೇಲೆ ಕೇಳ್ಕೊಂಡು ಕೆಲಸ ಮಾಡ್ತಾ ಇದ್ದಾರೋ ಅಧಿಕಾರಿಗಳು ಇಲ್ಲೇ. ಈ ಘಟನೆ ನಡೆಯುವ ಹಿಂದಿನ ದಿವಸ ಯಾವ್ಯಾವ ಅಧಿಕಾರಿಗಳು ಪ್ರಭಾಕರ್ ಪಟೇಲ್ ಮನೇಲಿದ್ರು ಇದನ್ನು ತನಿಖೆ ಮಾಡ್ತೀರಾ? ಇದಕ್ಕೋಸ್ಕರಲೇ ಬಂದೆ ಇವತ್ತು. ನಾನು ಏನೇನು ಇಲ್ಲಿ ನಡೆದಿದೆ ಮಾಹಿತಿಗಳನ್ನು ತೆಗೆದುಕೋಬೇಕು ಅನ್ನೋ ದೃಷ್ಟಿಯಿಂದಲೇ ಬಂದಿದ್ದೇನೆ. ನಮ್ಮ ಮಾಜಿ ಮುಖ್ಯಮಂತ್ರಿಗಳೊಬ್ಬರಿಗೆ 5 ಕೃತಿ ಬರ್ತವಂತವರು ನಾಡಿದ್ದು, 5 ಕೃತಿ ಅವ್ರ ಜೀವನ ಚರಿತ್ರೆ. ಅಸಹ್ಯ ಸರ್ಕಾರ, ಮೈತ್ರಿ ಸರ್ಕಾರ, ಆರೋಪ ಕಾರಣ ಈ ಸರ್ಕಾರ ತೆಗಿಲಿಕ್ಕೆ ಅಂತ ಹೇಳಿ ಆ ಮಾಜಿ ಮುಖ್ಯಮಂತ್ರಿ ಕೇಳ್ತೀನಿ, ಇದು ಯಾವ ಸರ್ಕಾರ ಹೇಳಪ್ಪ ಈಗ ಅಂತ ಹೇಳಿ. ಕಾಂಗ್ರೆಸ್ ಇಂದ ಎಲ್ಲ ಅನುಭವಿಸಿ ಈಗ ಅಲ್ಲಿ ಹೋಗಿ ಪಾಪ ಇಲ್ಲಿ ಅವ್ರ ಅಡಿನ ತಗೊಂಬಂದು ಇಲ್ಲೆಲ್ಲೋ ಈ ನೇತ್ರಾವತಿ ನದಿ ಕೆಡವಾಯ್ತು, ಜೀವ ತೆಗೆದಿದ್ದಾಯ್ತು. ನಾಚಿಕೆ ಆಗಬೇಕು ಇವ್ರಿಗೆಲ್ಲರಿಗೂ. ಇವರೆಲ್ಲ ರಾಜಕೀಯ ವ್ಯಕ್ತಿಗಳಲ್ಲ. ಆ ಆಸ್ಪತ್ರೆಗೆ ಹೋಗಿ ನೋಡಿ ದಯವಿಟ್ಟು, ಮಾಧ್ಯಮದ ಮಿತ್ರರು, ಯಾರು ಕಾರಣರಿದ್ದಾರೆ ಇದಕ್ಕೆ. 10 ನಿಮಿಷ ನೀವು ಪರ್ಮಿಷನ್ ಕೊಟ್ಟಿದ್ರೆ ಒಂದು ಪ್ರೊಟೆಸ್ಟ್ ಎಲ್ಲ ಮಾಡಿ ಮನೆಗೆ ಹೋಗೋರು. ಇಲ್ಲೇನಿದು ಕೋಮು ಗಲಭೆ ಅಲ್ಲ, ಇದು ಇಲ್ಲಿ ನಡೆದಿರ್ತಕ್ಕಂಥದ್ದು ಪೊಲೀಸ್ ಇಲಾಖೆ ಮತ್ತು ಸಾರ್ವಜನಿಕರ ನಡುವೆ ಇದೆ. ಯಾವ ಕಾರಣಕ್ಕೆ ಇದು ನಡೀತು? ಈ ಮುಖ್ಯಮಂತ್ರಿಗೆ ಏನಾದ್ರೂ ಮಾನ ಮರ್ಯಾದೆ ಇದ್ರೆ ಒಂದು ಕ್ಷಣ ಇವತ್ತು ವ್ಯರ್ಥ ಮಾಡಿದೆ ಟೈಮ್ನ. ಯಾವ ಅಧಿಕಾರಿಗಳಲ್ಲಿ ಕಾರಣ ಕರೆದಿದ್ದಾರೆ, ಇವತ್ತು ಈ ಮಕ್ಕಳನ್ನ ಅನಾಥ ಮಾಡಿದ್ದಾರೆ. ಮೊದಲು ಅವ್ರನ್ನ ಸಸ್ಪೆಂಡ್ ಮಾಡಿ ಅವ್ರನ್ನ ಮೊದಲು ಜೈಲಿಗೆ ಹಾಕಿ, ಸತ್ತಿರ ಮೇಲೂ ಅದಿದ್ದು 307 FIR. ಇವ್ರ ಯೋಗ್ಯತೆಗೆ ಇದೊಂದು ಸರ್ಕಾರವಾಗಿದೆ, ಪೊಲೀಸ್ ಅಧಿಕಾರಿಗಳು ಸತ್ತಿಗ ಅಲ್ಲಾಗಲೇ ಮಣ್ಣಾಗಿದ್ದಾರೆ, ಅವರ ಮೇಲೂ FIR ಇದೆ. ಆಸ್ಪತ್ರೆ ಗುಂಗೊಳಿಸ್ಕೊಂಡು ಜೀವನ ಮಾಡೋ ಪ್ರಶ್ನೆ ಅಲ್ಲಿ, ಅವರುಗಳ ಮೇಲೆ FIR ಅಂತೆ. ಇವತ್ತು
ಅನಾಗರಿಕವಾಗಿ ಕೊಂದ್ರಲ್ಲ ನೀವು, ಯಾರ ಮೇಲೆ ನೀವು FIR ಹಾಕಿದಿರಪ್ಪ? ಒಂದು ಕಡೆ ಹೇಳ್ತಾನೆ ನಿಮ್ ಕಮಿಷನರು 7,000 ಜನದ ಮಾವಿತ್ತು ಅಂತಾರೆ. ದಯವಿಟ್ಟು ಮಾಧ್ಯಮದ ಮಿತ್ರರು ದಯವಿಟ್ಟು ಹೇಳಿ, ಇಲ್ಲ ಅವ್ರು 7,000 ಜನದ ಮಾವಿತ್ತ ಇಲ್ಲಿ? ನೀವೇ ಪ್ರತ್ಯಕ್ಷ ಸಾಕ್ಷಿ ಇದ್ದೀರಿ ಮಾಧ್ಯಮದ ಮಿತ್ರರು. 2 FIR ಹಾಕೊಂಡವ್ರೆ. ಒಂದು FIR ಅಲ್ಲಿ 1,000 ಜನ ಅಂತ ಹಾಕೊಂಡವ್ರೆ, ಇನ್ನೊಂದು FIR ಅಲ್ಲಿ 7,000 ಜನ ಅಂತ ಹಾಕೊಂಡವ್ರೆ. ಏನ್ ದೊಡ್ಡ ಇಲ್ಲಿ ಯುದ್ಧಕ್ಕೆ ಬಂದ್ಬಿಟ್ಟಿದ್ರು ಅವರೆಲ್ಲ. ಇಲ್ಲಿ ಬೀದಿ ಬೀದಿ ಒಳಗೆ ಸಿಕ್ದವ್ರಿಗೆ ಆ ಲಾಠಿ ಇಟ್ಕೊಂಡು ಹೊಡಿತೀರಿ. ಕೇರಳದವ್ರಿಂದ ಬಂದರು ಅಂತ ಹೇಳ್ತೀರಿ. ಕೇರಳದವ್ರು ಯಾರು ಕೊಂಡ ಹಾರಿಸ್ಕೊಂಡಲ್ಲ, ಆಸ್ಪತ್ರೆ ಇಲ್ವಲ್ಲ, ಇರೋದೆಲ್ಲ ಇಲ್ಲೇ ನಿಮ್ಮವರೇ, ಮಂಗಳೂರಿನವರು. ಕೇರಳದಿಂದ ಬಂದಿದ್ರೆ 8 ಜನ ಗುಂಡ ಹಾರಿಸಿದಿರಲ್ಲ, ಅದ್ರಲ್ಲಿ ಯಾರಾದ್ರೂ ಒಬ್ರು ಕೇರಳದವ್ರು ಇರ್ಬೇಕಾಗಿತ್ತಲ್ಲ. ಅಲ್ಲಿಂದ ಏನೋ ರವಾನೆ ಮಾಡ್ಬಿಟ್ಟವ್ರೆ ಇಲ್ಲಿಗೆ ಅಶಾಂತಿ ವಾತಾವರಣ ಉಂಟು ಮಾಡ್ಲಿಕ್ಕೆ. ಹೇಳ್ಕೊಂಡ್ರಲ್ಲ ಆಸ್ಪತ್ರೆಯಲ್ಲಿ ಅವ್ರನ್ನ ಹೋಗಿ ನೋಡಿ, ಯಾವ್ಯಾವ ಸಮಾಜ ಎಲ್ಲಿ ಅವರೆಲ್ಲ ಯಾವ ಊರಿನವರು ಅಂತ ನೋಡಿ ಸ್ವಲ್ಪ ಹೋಗಿ. ಇಡೀ ರಾಜ್ಯ ಶಾಂತಿ ಇದ್ದಂತ ರಾಜ್ಯವನ್ನ ಇವತ್ತು ಒಂದು ಪ್ರತಿಭಟನೆ ನಡೆಸಲಿಕ್ಕೆ ಅವಕಾಶ ಕೊಟ್ಟು ಅವರಿಂದ ಒಂದು ಮನವಿ ಸ್ವೀಕಾರ ಮಾಡಿದ್ರೆ ಮುಗಿದು ಹೋಗ್ತಾ ಇತ್ತು. ಅದಕ್ಕೆ ಏನು ದೊಡ್ಡ 144 ಸೆಕ್ಷನ್ ಕರ್ಫ್ಯೂ. ಇವತ್ತು ಕರ್ಫ್ಯೂ ತೆಗೆದಿರಲ್ಲಪ್ಪ, ಏನಾಗಿದೆ? ಜನ ಬೀದಿಲಿ ಓಡಾಡ್ತಾನೆ ಅವರೆಲ್ಲ. ಎಲ್ಲ ರಸ್ತೆಗಳಲ್ಲಿ ಜನ ತುಂಬಿಕೊಂಡು ಓಡಾಡ್ತಾರೆ. ಅವ್ರು ಏನು ಯಾಕೆ ಬೆಂಕಿ ಹಾಕಕ್ ಬಂದ್ರು? ಏನೋ 6 ಗಂಟೆವರೆಗೆ ಮಾತ್ರ ಇವತ್ತು ಕರ್ಫ್ಯೂ ರಿಲ್ಯಾಕ್ಸ್ ಅಂತೆ, ಆಮೇಲೆ ರಾತ್ರಿ ಎಲ್ಲ ಮತ್ತೆ ಕರ್ಫ್ಯೂ ಆಗ್ತಾರಂತೆ. ನಾನು 14 ತಿಂಗಳು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಬೇಕಾದ್ರೆ ಒಂದೇ ಒಂದು ಘಟನೆ ನಡೆಯಲಿಲ್ವಲ್ಲ ಇಲ್ಲಿ ಮಂಗಳೂರಿನಲ್ಲಿ, ಕರಾವಳಿ ಬೆಲ್ಟ್ನಲ್ಲಿ. 14 ತಿಂಗಳು ಆಡಳಿತ ನಡೆಸಲಿಲ್ವೇ ನಾನು ಮೈತ್ರಿ ಸರ್ಕಾರದಲ್ಲಿ? ಈಗ ಯಾಕೆ ಶುರುವಾಯ್ತಿದೆ? ಇಲ್ಲಿ ಮೊದಲೇ ಸೂಕ್ಷ್ಮ ಅಂತ ಪ್ರದೇಶ ಇದೆ. ನಿಮ್ಮ ಅಧಿಕಾರಿಗಳು ಕೇಳಿದ್ರೆ ಹೇಳ್ತಾರೆ ಯಾರ್ಯಾರು ಏನೇನು ಹಣೆ ಬರ ಇಲ್ಲಿರೋರು ನಿಮ್ಮ ಪೊಲೀಸ್ ಇಲಾಖೆಯವರು ಅಂತ ಹೇಳಿ. ನಿಮಗೂ ಗೊತ್ತಿದೆ, ಮಾಹಿತಿ ಇದೆ ಮಾಧ್ಯಮದ ಮಿತ್ರರಿಗೆ. ಸತ್ಯಾಂಶ ಹೊರಗಿಡಿದೆ. ಇವತ್ತು ಈ ಸರ್ಕಾರಕ್ಕೆ ಹೇಳಲಿಕ್ಕೆ ಬಯಸ್ತಾನೆ, ಯಾವುದೋ ಗಣಪತಿ ಸೂಸೈಡ್ ಮಾಡ್ಕೊಂಡ್ರೆ ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೊಡಬೇಕು ಅಂತ ಗಲಾಟೆ ಮಾಡೋದವರು. ಅಲ್ಲೆಲ್ಲೋ ಒಬ್ಬ IAS ಆಫೀಸರ್ ಸೂಸೈಡ್ ಮಾಡ್ಕೊಂಡ್ರೆ ಹೋಮ್ ಮಿನಿಸ್ಟರ್ ಜವಾಬ್ದಾರಿ ಅವನ್ ರಾಜೀನಾಮೆ ಕೊಡಬೇಕು ಅಂತ ಗಲಾಟೆ ಮಾಡೋದವರು. ಇಲ್ಲಿ ಹೆಣ ಉಳಿಸ್ತಾ ಇದ್ರಲ್ಲಪ್ಪ, ಯಾರು ರವಾನೆ ಮಾಡ್ತೀರಪ್ಪ? ಇವತ್ತು ಹೋಮ್ ಮಿನಿಸ್ಟರ್ ಜವಾಬ್ದಾರಿ ತಗೋತಾರೋ, ನಿಮ್ ಮುಖ್ಯಮಂತ್ರಿ ಜವಾಬ್ದಾರಿ ತಗೋತಿರೋ? ಯಾರು ಇದಕ್ಕೆ ಕಾರಣ? ಇದಕ್ಕೆ ಈ ಚೆಲ್ಲಾಟ ಆಡೋದಕ್ಕೆ ನೀವು ಇವತ್ತು ಈ ರಾಜ್ಯದಲ್ಲಿ ಈ ಸರ್ಕಾರ ತಂದಿದ್ದೀರಾ. ಏನಲ್ಲ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಅದ್ದೂರಿ ಇತಿಹಾಸ ಇದು. ಒಂದು 15 ಜನಕ್ಕೆ ಪ್ರಮಾಣ ವಚನ ಕೂತವರು ಮುಖ್ಯಮಂತ್ರಿಗಳು. ನಾಚಿಕೆ ಆಗೋದಿಲ್ವ ಇವರಿಗೆ? ಜನ ಇಲ್ಲಿ ಬೀದಿಲಿ ಬಿದ್ದಿದ್ದಾರೆ, ಆಸ್ಪತ್ರೆಯಲ್ಲಿ ಜೀವ ಜೊತೆ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರನ್ನ ಬಂದು ನೋಡ್ಲಿಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ನಿಮಗೆ ಬ್ಯಾಂಕ್ವೆಟ್ ಅಲ್ಲಿ 20 ಲಕ್ಷ 25 ಲಕ್ಷ ಖರ್ಚು ಮಾಡಿ ಆ 15 ಜನಕ್ಕೆ ಅಲ್ಲಿ ಈಗ ಪ್ರಮಾಣ ವಚನ. ಇದು ಒಂದು ಇತಿಹಾಸ ದಾಖಲೆ. ಆ ವಿರೋಧ ಪಕ್ಷದ ನಾಯಕರು ಬರ್ಲಿಕ್ಕೆ ಹೊರಟ್ರೆ ಅವ್ರಿಗೆ ತಡೆ ಹಾಕೋದು. ಏನ್ ಇಲ್ಲಿ ಬಂದು ದೊಡ್ಡ ಬೆಂಕಿ ಇಡಕ್ ಬಂದ್ಬಿಡೋದ? ಈ ತರ ಎಷ್ಟು ದಿವಸ ಸರ್ಕಾರ ನಡೆಸ್ತೀರಿ? ಏನ್ ದೊಡ್ಡ ವಿಷಯನ? ಪಾಪ ಅವನೇ ನಿಮ್ಮ ಮಾಜಿ ಮಂತ್ರಿ ಇಲ್ಲಾರೋ ಕಾದರು ಮಾತಾಡ್ತಾ ಏನೋ ಒಂದು ಮಾತು ಹೇಳಿದ್ರು. ಇವತ್ತು CA ನೀವು ಇಂಟ್ರೊಡ್ಯೂಸ್ ಮಾಡಕ್ ಹೋದರೆ ಕರ್ನಾಟಕದಲ್ಲಿ ಅದೇನೋ 10 ಉರಿತದ ಅಂತ ಏನೋ ಒಂದು ಮಾತು ಹೇಳ್ಬಿಟ್ಟ. ಹೋಗಿಯವರು ಅವನ ಇದೇ ಯಡಿಯೂರಪ್ಪ ಪ್ರಭಾಕರ್ ಭಟ್ರನ್ನ ಹಿಡಿದುಬಿಟ್ರೆ ನೀವು ಜೈಲಿಗೆ ಹಾಕಿದ್ರೆ ಕರ್ನಾಟಕ 10 ಉರಿತದೆ ಅಂತ ಭಾಷಣ ಮಾಡಿಲ್ವಪ್ಪ? ಇದೇ ಯಡಿಯೂರಪ್ಪ ಭಾಷಣ ಮಾಡಿಲ್ವ? ಅವ್ರ ಮೇಲೆ FIR ಹಾಕಿದ್ರ ಯಾರಾದ್ರು? ಇದೇ ಶೋಭಾ ಕರಂದ್ಲಾಜೆ ಅದ್ಯಾರೋ ಮೇಸ್ತ್ರಿ ಅಂತ ಹೇಳಿಲ್ಲ, ನಾರ್ತ್ ಕೇಂದ್ರದಲ್ಲಿ ತೀರ್ಕೊಂಡು ಹೋದ್ನಲ್ಲ, 10 ಉರಿದೋಗ್ಬಿಡ್ತದೆ ಕರಾವಳಿ ಅಂತೇಳಿ ಬೆಂಕಿ ಬಿಡ್ತದೆ ಅಂತ ಭಾಷಣ ಮಾಡೋದ್ರಲ್ಲ. ಇಲ್ಲೆಲ್ಲ ನಿಮ್ ನವೀನ್ ಕುಮಾರ್ ಕಟೀಲ್ ಇಲ್ಲ, ಆ ಮನುಷ್ಯನು ಹಿಂದೆ ಹೇಳಿರದೇ ಇದೆ. ಯಾರಪ್ಪ FIR ಆಗಿದ್ರೆ ಅವ್ರ ಮೇಲೆ? ಕಾರ್ತಿಕ್ ರಾಜ್ ತೀರ್ಕೊಂಡು ಹೋದಾಗ ಕೊನೆಗೆ ಅದೇನಾಯ್ತು? ಕಾರ್ತಿಕ್ ರಾಜನ್ ಕತೆ ಬೆಂಕಿ ಹತ್ತು ಬಿಡ್ತದೆ ಅಂತ ಹೇಳಿದ್ರಲ್ಲಪ್ಪ. ಈ ಪಾಪ ಇಲ್ಲೆಲ್ಲ ಯಾವ್ದೋ ಮಾತಾಡ್ತಾ ರಾಜ್ಯದಲ್ಲಿ 10 ಉರಿದು ಬಿಡ್ತದೆ ಅಂತ ಹೇಳ್ತಿದ್ದಂಗೆ ಇವರೇ ಕಾರಣ ಅವೆಲ್ಲ ಬೆಂಕಿ ಹಚ್ಚಕ್ಕೆ. ಅವನ ಮಂತ್ರಿ ಹೇಳ್ತಾನೆ, ಇನ್ನೊಂದು ಗೋತ್ರ ಮಾಡ್ಬಿಡ್ತಾರಂತೆ.
ಇದು ಗುಜರಾತ್ ಅಲ್ಲ, ಇದು ಬೋಧನ ಮಾಡೋದಕ್ಕೆ ಗುಜರಾತ್ ಅಲ್ಲ, ಕರ್ನಾಟಕ ಇದೆ. ಆ ಮಂತ್ರಿ ಹೇಳ್ತಾನೆ, ಇಂಥ ಮಂತ್ರಿಗಳನ್ನ ಇಟ್ಕೊಂಡು ರಾಜ್ಯ ಆಳ್ತೀರ ನೀವು, ನೋಡೋಣ ಆಳಿ ಎಷ್ಟು ದಿವಸ ಆಳ್ತೀರಿ ನೋಡಂತೆ. ಎಂತೆಂಥವರು ಆಳಿ ನಶಿಸಿ ಹೋಗಿದ್ದಾರೆ. ಯಾವುದು ಶಾಶ್ವತ ಅಲ್ಲ ಇದು. ಈ ಮುಖ್ಯಮಂತ್ರಿಗೆ ಇವತ್ತು ನಾನು ಡಿಮ್ಯಾಂಡ್ ಮಾಡ್ತೇನೆ, ತಕ್ಷಣ ಯಾವ ಅಧಿಕಾರಿಗಳು ಕಾರಣಕರ್ತರಿದ್ದಾರೆ ಸಸ್ಪೆಂಡ್ ಮಾಡೋದಷ್ಟೆಲ್ಲ ಅವ್ರನ್ನ ಜೈಲಿಗೆ ಕಳಿಸ್ಬೇಕು. ಅವ್ರನ್ನ ಏನ್ ಪೊಲೀಸ್ ರಾಜ್ಯ ಮಾಡ್ತೀರಾ ಇಲ್ಲಿ ಕರಾವಳಿ ಪ್ರದೇಶದಲ್ಲಿ? ಅಲ್ಲಿ ನೋಡಿದೆ, ಹಲವಾರು ಮನೆಗಳಿಗೆ ಭೇಟಿ ಕೊಟ್ಟಾಗ ಅಕ್ಕಪಕ್ಕದ ಮನೆಗಳಲ್ಲಿ ಹಿಂದೂ ಮುಸ್ಲಿಂ ಸಣ್ಣ ತಮ್ಮಂದ್ರ ತರ ಬದುಕ್ತಾ ಇದ್ದಾರೆ. ಆ ರಸ್ತೆಗಳಿಗೆ ಹೋದಾಗ ನೋಡಿದೆ ನಾನು. ಆ ಜನಗಳ ನೆಮ್ಮದಿನ ಯಾಕೆ ಹಾಳು ಮಾಡ್ತೀರಿ? ನೆಮ್ಮದಿನ ಬದುಕೋದಕ್ಕೆ ಬಿಡಿ ಅವರಿಗೆ. ನೀವೇ ಬೆಂಕಿ ಹಚ್ಕೊಂಡು. ನನಗೆ ಇನ್ನೊಂದು ಅನುಮಾನ ಇದೆ, ಎಲ್ಲಿ ನಿಮ್ಮ RSS ಕಾರ್ಯಕರ್ತರೆ ಪೊಲೀಸರ ಡ್ರೆಸ್ ಹಾಕೊಂಡು ಇದಕ್ಕೆ ಆಸ್ಪತ್ರೆಗೆ ಹೋಗಿ ಆ ಬೋಲ್ಟ್ ಗಿಲ್ಟ್ ಹೊಡೆದ್ರೆ ಗೊತ್ತಿಲ್ಲ ನನಗೆ ಭಾಗದ. ಅದು ಕೆಲಸ ಮಾಡ್ತಕ್ಕಂತಾರೆ ಇವ್ರು ಯಾವ ಮಟ್ಟಕ್ಕೆ ಇದ್ದಾರೆ ಗೊತ್ತಿದೆ ನನಗೆ. ಈ ಮುಖ್ಯಮಂತ್ರಿಗೆ ಏನಾದ್ರೂ ಪರಿಜ್ಞಾನ ಇದ್ರೆ, ಏನಾದ್ರು ಅಲ್ಪ ಸ್ವಲ್ಪ ಮಟ್ಟಿಗೆ ಪಾಪ ಪ್ರಜ್ಞೆ ಇದ್ರೆ, ಏನೋ ಸಿದ್ದರಾಮಯ್ಯನವ್ರಿಗೆ ಒಂದು ವಾರ ಬಿಟ್ಟ ಮೇಲೆ ಬರಲಿ, ಏನ್ಬೇಕು ಎಲ್ಲ ನಾವೇ ಅರೇಂಜ್ಮೆಂಟ್. ಏನ್ ತಿಳ್ಕೊಂಡಿದ್ರಿ ನೀವು? ಏನ್ ನಮಗೆ ಗತಿ ಇಲ್ಲದೆ ಬರ್ತೀವಿ ಅಂತ ತಿಳ್ಕೊಂಡಿದ್ದೀರಾ? ಇಲ್ಲಿ ನಿಮ್ ಸರ್ಕಾರದಿಂದ ನಮಗೆ ರಕ್ಷಣೆ ಬೇಕಾ? ನಮಗೆ ಒಂದು ವಾರ ಬಿಟ್ಟು ಬರಲಿ, ಏನ್ ಬೇಕೋ ಎಲ್ಲ ಸರ್ಕಾರದಿಂದ ಅರೇಂಜ್ಮೆಂಟ್ ಮಾಡ್ತೀವಿ ನೋಡೋದಕ್ಕೆ. ಒಂದು ವಾರದೊಳಗೆ ಎಲ್ಲ ಮುಗಿಸಿರ್ತೀರಿ, ಆಮೇಲೆ ಬಂದು ಏನ್ ಮಾಡ್ತೀರಿ? ಇದು ಬಹಳ ದಿವಸ ನಡೆಯೋದಿಲ್ಲ. ನಾನು ಇವತ್ತು ಡಿಮ್ಯಾಂಡ್ ಮಾಡ್ತಾ ಇರತಕ್ಕಂಥದ್ದು, ಈ ಸಾರ್ವಜನಿಕರನ್ನ ರಕ್ಷಣೆ ಕೊಡ್ತಕ್ಕಂಥದ್ದು ಆ ಜಾತಿ ಈ ಜಾತಿ ಪ್ರಶ್ನೆ ಅಲ್ಲ. ಈ ರಾಜ್ಯದ ಮುಖ್ಯಮಂತ್ರಿ ಆಗಿರೋದು 6.5 ಕೋಟಿ ಜನತೆಯ ರಕ್ಷಣೆ ಕೊಡ್ತಕ್ಕಂಥ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಬೇಕು. ಇವತ್ತು ಯಾರು ತಪ್ಪಿತಸ್ಥರಿದ್ದಾರೆ ಅವ್ರನ್ನ ಮೊದಲು ಸಸ್ಪೆಂಡ್ ಮಾಡತಕ್ಕಂಥದ್ದು ತಕ್ಷಣ ಆಗಬೇಕು. ಐ ಡಿಮ್ಯಾಂಡ್ ದಿಸ್ ಗವರ್ಮೆಂಟ್ within 24 hours this chief minister should take the decision. We will not leave it for this issue. We will fight it out. ಅಸೆಂಬ್ಲಿ ಬರಲಿ, ಚರ್ಚೆ ಮಾಡೋಣಂತೆ. ಏನೋ ಹೇಳಿದ್ದಾರಲ್ಲ, ಏನೋ ಸಿದ್ದರಾಮಯ್ಯನವರು ಕಾದರು ಬರಲಿ ಚರ್ಚೆ ಮಾಡೋಣ ಅಂತೇಳಿ. ಯಾವ ಪುರುಷಾರ್ಥದ ಏನ್ ಚರ್ಚೆ ಮಾಡ್ತೀರಪ್ಪ ನೀವು ಮಂತ್ರಿಗಳು? ಏನ್ ಕಿತ್ಬಿಟ್ಟೆ ಹಾಕಿದ್ರಿ ಅಂತ ಹೇಳಿ? ನಿಮ್ಗೆ ಏನಾದ್ರು ಮನುಷ್ಯತ್ವ ಇದೆ? ತಪ್ಪು ಮಾಡಿರೋದು ಏನಾಗಿದೆ? ಸ್ವಲ್ಪ ತಲೆ ಒಳಗೆ ಆ ಪಾಪ ಪ್ರಜ್ಞೆ ಅನ್ನೋದು ಕಾಡಿದ್ರೆ, ದೇವ್ರನ್ನ ಮೇಲೆ ನಂಬಿಕೆ ಇದ್ರೆ ನಿಮಗೆ, ನೀವೇನು ಮನುಷ್ಯತ್ವ ಇದ್ರೆ ಸರಿಯಾದ ರೀತಿಯ ಕ್ರಮವನ್ನು ತೆಗೆದುಕೊಳ್ಳಿ ಇರ್ತಕ್ಕಂಥದ್ದನ್ನ ಡಿಮ್ಯಾಂಡ್ ಮಾಡ್ತೀನಿ ನಾನು. ಹಾ, ಏನ್ ಸರ್ಕಾರ ಬೀಳೋದಿಕ್ಕೆ? ನಾನು ಹೇಳಿದ್ದು ಈಗ ಇವರು ಹೊಗಳಬೇಕಾ? ಈಗ ಅಲ್ಲ, ಈಗ ಹೊಗಳಬೇಕಾ? ಇವ್ರು ನೀವು ಮಾಡಿದ ಕೆಲಸಕ್ಕೆ ಒಳ್ಳೆ ಕೆಲಸ ಮಾಡಿದಿರಿ ಸರ್. ಇದು ನಾನು ಹೊಗಳಿದ್ದಲ್ಲ ಯಡಿಯೂರಪ್ಪನವ್ರನ್ನ, ಇಲ್ಲ ಬಿಜೆಪಿ ಸರ್ಕಾರ ಹೊಗಳಿದ್ದಲ್ಲ. ನಾನು ಬೆಳಗಾವಿಯಲ್ಲಿ ಹೇಳಿದ್ದು, ಯಾವ ಜನ ಇವತ್ತು ಬೀದಿಲಿದ್ದಾರೆ, ಪದೇ ಪದೇ ಚುನಾವಣೆ ಹೋಗೋದ್ರಿಂದ ಇವತ್ತು ಆ ಜನರ ಬದುಕಿನ ಜೊತೆ ಚೆಲ್ಲಾಟ ಆಡೋದು ಬೇಡ, ಮುಂದೆ ನಾನು ಚುನಾವಣೆ ಹೋಗ್ಲಿಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳಿದ್ದೇನೆ. ಈಗಲೂ ಅದಕ್ಕೆ ಸ್ಟ್ಯಾಂಡ್ ಇದೆ ನಂದು. ಈಗ ಅವ್ರಿಗೆ ನಮ್ಮ ಅವಶ್ಯಕತೆ ಇಲ್ಲ. ಯಾವ 33 ಜನ ದಯವಿಟ್ಟು ಕರ್ಕೊಂಬನ್ರಿ. ಇಬ್ಬರಿಗೆ ಗಾಯ ಆಗಿದೆ ಗೊತ್ತಿದೆ, ನಾನು ಗೊತ್ತಿದೆ ಇಲ್ಲ. ಯಾವ 33 ಜನಕ್ಕೆ ಆಗಿದ್ದಾರೆ? ಜನ ಏಟ್ ಬಿದ್ದರಲ್ಲಿ ಆಸ್ಪತ್ರೆ ಇರೋ ಬಗ್ಗೆ ನಿಮಗೆ ಕರಿಕರ ಇಲ್ಲ. 33 ಜನ ಪೊಲೀಸರ ಗೇಟು ಅಂತ ಹೇಳ್ತೀರಾ. ಕಾರಣ ಏನದಕ್ಕೆ? 100% ಸುಳ್ಳು ಹೇಳ್ತಾ ಇದ್ದಾರೆ. ಯಾವ ಹಾಸ್ಪಿಟಲ್ ಇದೆ ನಡೀಲಿ ಹೋಗೋಣಂತೆ. ಯಾರಪ್ಪ ಪೊಲೀಸ್ ಕಮಿಷನರ್ ಕರೆಸಿ ಹೋಗಕ್ಕೆ ತಯಾರಾಗಿದ್ದೀನಿ, ಅಲ್ಲೂ ಹೋಗೋಣಂತೆ. ಜನಗಳನ್ನು ದಾರಿ ತಪ್ಪಿಸಬಾರದು.
ಕಲ್ಲು ತೂರಾಟ ಆಗೋದಕ್ಕೆ ಕಾರಣ ಏನು? ಯಾತಿ ಕಾರಣ ಅದು ಆಗಿದ್ದಕ್ಕೆ? ಬೇರೆ ಕಡೆ ಯಾಕಾಗಿಲ್ಲ? ಇಲ್ಲೇ ಯಾತಕ್ಕಾಯ್ತು? ಹೌದು, ಅದನ್ನೇ ಮೊದಲು ಹೇಳಿದ್ದು ಇವ್ರಿಗೆ. ಸತ್ ಪಾಪ ಮಣ್ಣಾಗಿದ್ದಾರೆ, ಅವ್ರ ಮೇಲೆ ಕೇಸ್ ಹಾಕಿ ಏನ್ರಿ ಮಾಡ್ತೀರಿ ಅಂತ. ಈ ಸರ್ಕಾರ ಮಾಡಿರೋ ಘನಂದಾರಿ ಕೆಲಸ ಇದೇ ಮಾಡಿರೋದವರು. ಗುಂಡ ಹಾರಿಸಿದ್ರಲ್ಲ, ನಿಮ್ ಪೊಲೀಸ್ ಕಾನೂನು ಏನಿದೆ? ಗಾಳಿ ಗುಂಡ ಹಾರಿಸ್ಬೇಕು ಅಂತ ಹೇಳಿದ್ರೆ ಯಾರೋ ಒಬ್ಬ ಪೊಲೀಸ್, ನಾನು ಇಲ್ಲ ಹೆಣ ಬೀಳ್ಬೇಕು, ನಾನು ಹೆಣ ಬೀಳೋದಕ್ಕೆ ಡೈರೆಕ್ಟ್ ಆಗಿ ಹೊಡಿತೀನಿ ಅಂತ ಹೇಳ್ತಾರಲ್ಲ, ಅವನ್ನೇನ್ರಿ ಮಾಡ್ತೀರಿ? ಅವನ್ನ ಅರೆಸ್ಟ್ ಮಾಡ್ಬೇಕು ಬೇಡವ? ಈಗ ಇನ್ನು ಹೆಣ ಬಿದ್ದಿಲ್ಲ ಅಂತ ಹೇಳ್ತಾರಲ್ಲ, ಅವನು ಯಾರೋ ಶಾಂತರಾಮ, ಇನ್ನು ಅವನ್ನ ಇಟ್ಕೊಂಡು ಪ್ರಮೋಷನ್ ಕೊಡ್ತೀರಾ ಇಂಥ ಅಧಿಕಾರಿಗಳಿಗೆ? ಈ ತನಿಖೆ ಮಾಡಿ ಏನ್ ಮಾಡ್ತಿದ್ದಾರೆ? ಕಣ್ಣು ಮುಂದೆನೆ ಎಲ್ಲ ಇದೆ. ಇಲ್ಲಿ ಯಾರ್ಯಾರು ಏನ್ ತಪ್ಪು ಮಾಡಿದ್ದಾರೆ ಅಂತ ಹೇಳಿ. ಐ ವಿಲ್ ನಾಟ್ ಡಿಮ್ಯಾಂಡ್ ಫಾರ್ ಎನಿ ಎನ್ಕ್ವೈರಿ. ಯು ಇಮಿಡಿಯೇಟ್ಲಿ ಟೇಕ್ ಆಕ್ಷನ್ ಅಗೇನ್ಸ್ಟ್ ದೋಸ್ ಆಫೀಸರ್ಸ್. ನನಗೂ ಸ್ವಲ್ಪ ಕಾನೂನು ಅರಿವಿದೆ. ನನಗೆ 144 ಸೆಕ್ಷನ್ ಅಲ್ಲಿ ಬರ್ಲಿಕ್ಕೆ ಅವಕಾಶ ಇದೆ. ಕರ್ಫ್ಯೂ ಇದ್ದಾಗ ಬರ್ಲಿಕ್ಕೆ ಆಗೋದಿಲ್ಲ, ಗೊತ್ತು, ಅದರಿಂದ ಬರ್ಲಿಲ್ಲ ನಾನು. ಸಿದ್ದರಾಮಯ್ಯ ಅವರು ವಕೀಲರಿದ್ದಾರೆ ಸರ್, ಅವರು ಕಾನೂನು ಗೊತ್ತಿದೆ. ಸಿದ್ದರಾಮಯ್ಯ ಅವರು ಅಲ್ಲ, ಅವ್ರನ್ನ ಕೇಳಿ ನಾನೇ ನನ್ನ ಕೇಳಿ ನಾನೇನ್ ಹೇಳಿ? ಸಿದ್ದರಾಮಯ್ಯ ನನಗಿಂತ ಬುದ್ಧಿವಂತರಿದ್ದಾರೆ ನೋಡ್ರಿ. ನಾವು ಜನಗಳ ಕಡೆ ಹೋಗೋರು. ನನ್ನ ಪಾರ್ಟಿ ಹುಡುಕೊಂಬರ್ತಾರೆ ಕಾಂಗ್ರೆಸ್ ಬಿಜೆಪಿ ಅವರು. ನಾನು ಏನ್ ಸಾಲ ಮನ್ನಾ ಏನಪ್ಪ? ಸಾಲ ಮನ್ನಾ ಏನ್ರಿ? ಏನಾಗಬೇಕು ಹೇಳ್ರಿ? ಏನೇಳಿ ನಾವು ಯಾರನ್ನು ಹುಡುಕೊಂಡು ಹೋಗಿಲ್ಲ. JDS ಪಕ್ಷ ಯಾರನ್ನು ಹುಡುಕೊಂಡು ಹೋಗಲ್ಲ. ಯಾರು ಹುಡುಕೊಂಡ್ ಬರ್ತಾರೆ ಅವ್ರ ಮೇಲೆ ನೀವು ಚರ್ಚೆ ಮಾಡಲ್ಲ. ನೀವು ಎಲ್ಲಿ ಹೋಗಿದ್ದೀನಿ? ಈಗ ನಾನು ಕೋಮುವಾದಿಗಳ ಜೊತೆಲಿ 12 ವರ್ಷದಿಂದ ಹೋಗಿದ್ದೆ, ಹೌದು. ಅದಾದ್ಮೇಲೆ ಯಾವಾಗ ಹೋಗಿದ್ದೀನಿ? ಅದರ ಅನುಭವ ಆಗಿದೆ ನನಗೆ. ನಾನು ಇಲ್ಲಿ ಕೋಮುವಾದದ ಬಗ್ಗೆ ಇಲ್ಲ ನಿಮ್ ಜಾತ್ಯತೀತವಾದ ಬಗ್ಗೆ ಚರ್ಚೆ ಮಾಡಲ್ಲ. ಇವತ್ತು 2 ಹೊತ್ತಿನ ಊಟ ಕೂಲಿ ಕೆಲಸ ಮಾಡೋರು ಮಲಗೋರಲ್ಲ ಆಸ್ಪತ್ರೆಯಲ್ಲಿ, ಅವರ ಬಗ್ಗೆ ಚರ್ಚೆ ಮಾಡೋರು. ನಾನು ಕೋಮುವಾದದ ಬಗ್ಗೆನೂ ಚರ್ಚೆ ಮಾಡಲ್ಲ, ನಿಮ್ ಜಾತ್ಯತೀತವಾದ ಬಗ್ಗೆನೂ ಚರ್ಚೆ ಮಾಡಲ್ಲ. ಮನುಷ್ಯನಿಗೆ ಇವತ್ತು ಬದುಕ್ತಕ್ಕಂಥ ಅವಕಾಶ ಕಲ್ಪಿಸ್ಕೊಡ್ಬೇಕಾಗಿರೋ ಸರ್ಕಾರದ ಕರ್ತವ್ಯಗಳು, ಬೆಂಕಿ ಹಚ್ಚೋದಲ್ಲ. ಈಗ ನೀವು 24 ಗಂಟೆ ಗಡುವು ಕೊಟ್ಟಿದ್ದೀರಲ್ಲ ತಗೊಳಕ್ಕೆ. ನಾನು ಹೇಳಿದ್ದೇನೆ 24 ಗಂಟೆ ಒಳಗೆ ಆಕ್ಷನ್ ತಗೋಬೇಕು ಅಂತ ಹೇಳಿ. ಮುಂದೆ ಏನು ಮಾಡಬೇಕು ಮಾಡದಿದ್ರೆ ನಮ್ಮ ಹೋರಾಟ ಏನ್ ಮಾಡ್ಬೇಕು ಮಾಡಣಂತೆ. ಕಾನೂನಿನ ಚೌಕಟ್ಟಿನಲ್ಲಿ ಏನು ಹೋರಾಟ ಮಾಡ್ಬೇಕು ಮಾಡ್ತೀವಿ. ಸರ್, ಈಗ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದೀರಿ, ಕುಟುಂಬಗಳನ್ನೆಲ್ಲ ವಿಸಿಟ್ ಮಾಡಿದ್ದೀರಿ, ಏನಾದ್ರು ನಿಮ್ಮ ವತಿಯಿಂದ ಕಾಂಪನ್ಸೇಷನ್? ಹೌದು, ಈ ಸರ್ಕಾರ ಇಲ್ಲಿಯವರೆಗೆ ಯಾವುದೇ ರೀತಿಯಲ್ಲೂ ಆ ವ್ಯಕ್ತಿಗಳ ಬಗ್ಗೆ ಗಮನವೂ ಕೊಟ್ಟಿಲ್ಲ. ಆಸ್ಪತ್ರೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂತಕ್ಕಂಥ ಮಾಹಿತಿನೂ ತಗೊಳ್ತಕ್ಕಂಥ ಒಂದು ಕನಿಷ್ಠ ಸೌಜನ್ಯ ಇಲ್ಲದೆ ಇರತಕ್ಕಂಥ ಅನಾಗರಿಕ ಸರ್ಕಾರ ಇದೆ. ಇವತ್ತು ಆ ಮೃತರಾಗಿರತಕ್ಕಂಥ ಕುಟುಂಬಕ್ಕೆ 5 ಲಕ್ಷ ರೂಪಾಯಿಗಳ ಚೆಕ್ ಅನ್ನು ಕೊಟ್ಟಿದ್ದೇವೆ. ಅದರ ಜೊತೆಗೆ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥವರಿಗೆ ಇವತ್ತು ಏನು ಪರಿಹಾರವನ್ನು ಕೊಡಬೇಕಾಗ್ತದೆ ಅದನ್ನು ನಾವು ಅವರ ಆಸ್ಪತ್ರೆ ಖರ್ಚು ವೆಚ್ಚ ಈ ಸರ್ಕಾರ ಕೊಡದೇ ಇದ್ರು ಆ ಜವಾಬ್ದಾರಿಯನ್ನ ಇವತ್ತು ನಾವು ತೆಗೆದುಕೊಳ್ತಾ ಇದ್ದೇವೆ. ಅವರ ಮುಂದಿನ ಒಂದು ಬದುಕಿಗೂ ಏನಾದ್ರೂ ಒಂದು ದಾರಿ ಮಾಡಿಕೊಡ್ಬೇಕಾಗ್ತದೆ. ಅದ್ರ ಬಗ್ಗೆನೂ ನಾವು ಚಿಂತೆ ಮಾಡ್ತಾ ಇದ್ದೇನೆ. ಈಗ ಅದೇ ನಾನು ಹೇಳಿದ ಮೇಲೆ ಈಗ ಹೇಳಿದ್ದಾರೆ. ನೆನ್ನೆನ ಬಂದಿದ್ದೆಲ್ಲ ಕೊಟ್ಟೋಗಕ್ಕೆ ಏನಾಗಿತ್ತು ಅವ್ರಿಗೆ? ನಮ್ಮ ಅಧಿಕಾರಿಗಳು ಹೇಳಿದ್ದೇನೆ, ಕಾನೂನು ವ್ಯಾಪ್ತಿಯಲ್ಲಿ ಏನ್ ಪರಿಹಾರ ಕೊಡೋಕೆ ಸಾಧ್ಯ ಕೂಡ ಕೇಳಿದೀನಿ ಅಂತ ಮಾತಾಡ್ತಾರೆ. ಅಂದ್ರೆ ಇದು ಮುಖ್ಯಮಂತ್ರಿಯ ಮಾತೇನ್ರಿ ಇದು? We are not claiming that we are national party. ನನ್ನ ಪಕ್ಷದ ಕೆಲಸ ಏನ್ ಮಾಡ್ಬೇಕು ಮಾಡ್ತೀನಿ. ನನಗೆ ಬೇರೆ ಪಕ್ಷ ಕಟ್ಕೊಂಡೇನು? ಏನ್ ನಂಬರ್? ನನಗೆ ಇರೋ ನಂಬರೇ ಸಾಕು. ನನಗೇನು ದೊಡ್ಡ ನಂಬರ್ ಇಟ್ಕೊಂಡು ನಾವೆಂದೂ ಹೋರಾಟ ಮಾಡಿಲ್ಲ. ನಮ್ಮ ಶಕ್ತಿ ಏನಿದೆ ಆ ಶಕ್ತಿ ಉಪಯೋಗ ಮಾಡಿ ಜನಗಳ ಪರವಾಗಿ ಕೆಲಸ ಮಾಡೋರು ನಾವು. NRC ಜಾರಿ ಬಗ್ಗೆ ನಿಮ್ಮ ಒಪಿನಿಯನ್? NRC ಜಾರಿ ಬಗ್ಗೆ ನಾವು ವಿರೋಧ ಈಗಾಗಲೇ ವ್ಯಕ್ತಪಡಿಸಿದ್ದೇವೆ.
ಈಗಾಗಲೇ ಪಾರ್ಲಿಮೆಂಟ್ ನಲ್ಲಿ ರಾಜ್ಯಸಭೆಯಲ್ಲಿ ನಮ್ಮ ಒಂದು ಪಕ್ಷದ ಒಬ್ಬ ರಾಜ್ಯಸಭಾ ಸದಸ್ಯರಿದ್ದಾರೆ, ಅದಕ್ಕೆ ವಿರೋಧ ವ್ಯಕ್ತಪಡಿಸಿ ಇವತ್ತು ಈಗಾಗಲೇ ನಾವು ಪ್ರೊಟೆಸ್ಟ್ ಮಾಡಿದ್ದೇವೆ. ಥ್ಯಾಂಕ್ ಯು ಸರ್.